ಅಧ್ಯಾಯ 5 ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ಯೋಗ ಚ ಸಂಶಸಿ ಯಶ್ರೇಯೇತರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕು ಎಂದು ಹೇಳುತ್ತೀಯಾ, ಅನಂತರ ನೀನು ಭಕ್ತಿಪೂರ್ವ ಕರ್ಮವನ್ನು ಮಾಡಬೇಕು ಎಂದು ಹೇಳುತ್ತೀಯಾ? ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಅಂದ್ರೆ ಎರಡರಲ್ಲಿ ಯಾವುದು ಕರೆಕ್ಟ್ ಆದದ್ದು? ಫಸ್ಟ್ ಇದು, ನೀನು ನನ್ನನ್ನು ಕರ್ಮವನ್ನು ಬಿಡಬೇಕು ಅಂತ ಹೇಳ್ತೀಯಾ, ಆನಂತರ ಭಕ್ತಿಪೂರ್ವ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತೀಯಾ? ಇವೆರಡರಲ್ಲಿ ಯಾವುದು ನಾನು ಮಾಡಬೇಕು? ಅರ್ಜುನಂದು ಪ್ರಶ್ನೆ ನೋಡಿ. ಇದು 2ನೇ ಅಧ್ಯಾಯದಿಂದ ಉಂಟು, ಅದು ಸ್ವಲ್ಪ ನಾವು ತಿಳಿಯುವ. ಮಾನಸಿಕ ವಾಹಭೋಗಗಳಿಂದ ಭಕ್ತಿ ಸೇವೆ ಉತ್ತಮವಾಗಿದೆ. ಇದಕ್ಕೆ 2ನೇ ಅಧ್ಯಾಯದ ಶ್ಲೋಕ 11 ಮತ್ತು 30 ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ. ಶ್ಲೋಕ 31-37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಶ್ಲೋಕ 42-45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಶ್ಲೋಕ 46-53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 4ನೇ ಅಧ್ಯಾಯದ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತೆ 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತು ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನು ಗೊಂದಲದಲ್ಲಿದ್ದಾಗ ಸನ್ಯಾಸಾವತ ಕರ್ಮ ಯುದ್ಧ ಯಾವುದು ಮಾಡ್ಬೇಕಂತ ಕೇಳ್ತಿದ್ದಾನೆ. ಈಗ ಕೃಷ್ಣಂದು ಪ್ರಶ್ನೆ ಉತ್ತರ. ಶ್ರೀ ಭಗವಾನ್ ಉವಾಚ ಸನ್ಯಾಸ್ಯ ಕರ್ಮ ಯೋಗಶ್ಚ ನಿಶ್ರೇಯಸ್ಕರೌ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಎರಡು ಕೂಡ ಮುಕ್ತಿಯ ಪಥಕ್ಕೆ ಕೊಂಡೋಗ್ತದೆ, ಆದ್ರೆ ಉತ್ತಮ ಯಾವುದು? ಭಕ್ತಿ ಸೇವಾ ಕರ್ಮವು ಉತ್ತಮ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅರ್ಜುನ ಪ್ರಶ್ನೆಗೆ ಉತ್ತರ ಕೊಟ್ಟ. ಓಕೆ, ಇದು ನೃಗ ರಾಜ ಅಂತ ಇದ್ದ, ಅವನ ಸ್ಟೋರಿ ನೋಡಿ. ನೃಗ ರಾಜ ಎಂತ ಮಾಡಿದ ಅಂದ್ರೆ, ಅವ ಎಲ್ಲ ಬ್ರಾಹ್ಮಣರನ್ನು ಕರೆದು ದಾನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದು ಕೂಡ ದಾನದಲ್ಲಿ ಶ್ರೇಷ್ಠ ದಾನ ಗೋದಾನ. ಎಲ್ಲ ಬ್ರಾಹ್ಮಣರಿಗೆ ಕರೆದು ಗೋದಾನ ಮಾಡಿದ. ಆ ಗೋದಾನ ಮಾಡಿದ ಮೇಲೆ ಗೋಗೆ ದಾನ ಮಾಡುವಾಗ ಅದಕ್ಕೆ ಬಂಗಾರ ಕೂಡ ಹಾಕಿದ್ದಾನೆ ಆತ. ಹಾಗೆ ಎಂತಾಯ್ತು ಅಂದ್ರೆ ಎಂತಾಯ್ತು ಅಂದ್ರೆ ಇವನ ಮೇಲೆ ಸ್ವಲ್ಪ ಅದಕ್ಕೆ ಹಸುವಿಗೆ ಸ್ವಲ್ಪ ಮೋಹ ಇತ್ತೇನ, ಅದು ವಾಪಸ್ ಇವನ ಅರಮನೆಗೆ ಬಂತು. ಒಂದು ಅದರಲ್ಲಿ ಎಂತ ಹಸು. ಹಾಗೆ ಬಂದ ಮೇಲೆ ಇವೆಂತ ಮಾಡಿದ ಅಂದ್ರೆ, ಇವನಿಗೆ ಗೊತ್ತಿಲ್ಲ ಅದು, ಅದನ್ನು ಇನ್ನೊಂದು ಬ್ರಾಹ್ಮಣನಿಗೆ ಕೊಟ್ಟ. ಹಾಗಾಗಿ ಆ ಬ್ರಾಹ್ಮಣ ಶಾಪ ಹಾಕಿದ. ಎಂತಂದ್ರೆ, ಒಬ್ಬನಿಗೆ ಕೊಟ್ಟದನ್ನು ನನಗೆ ಕೊಟ್ಟಿದ್ಯಲ್ಲ, ಅದಕ್ಕೆ ಅವ ಶಾಪ ಹಾಕಿದ. ನೀನು ಲಿಸರ್ಡ್ ಆಗ್ಬೇಕಂತ ಅವನಿಗೆ ಶಾಪ ಹಾಕಿದ. ಮತ್ತೆ ಕೃಷ್ಣನ ಲೀಲೆಯಲ್ಲಿ ಕೃಷ್ಣ ಮತ್ತೆ ಅವನನ್ನು ಅಲ್ಲಿಂದ ತೆಗೆದು ಮತ್ತೆ ಅವ ವಾಪಸ್ ಅವನ ಆಧ್ಯಾತ್ಮಿಕ ಶರೀರಕ್ಕೆ ಹೋದ. ಈ ಕಥೆಯಲ್ಲಿ ನಾವು ಏನು ತಿಳಿಬೇಕಂದ್ರೆ, ಪಾಪ ಮತ್ತೆ ಪುಣ್ಯ ಎರಡೂ ಕರ್ಮ ಬಂಧನಕ್ಕೆ ಎಂತ ಹೇಳುದು, ಆ ಬಂಧನಕ್ಕೆ ದಾರಿ. ಅದಕ್ಕೆ ಕೃಷ್ಣ ಹೇಳುದು, ಕರ್ಮ ಮತ್ತೆ ವಿಕರ್ಮ ಮಾಡಬೇಡ, ನೀನು ಅಕರ್ಮ ಮಾಡು ಅಂತ. ನೋಡಿ, ಇಲ್ಲಿ ಇವ ಕರ್ಮ ಮಾಡಿದ ಅಂದ್ರೆ ಆ ಪುಣ್ಯದ ಕೆಲಸ ಮಾಡಿದ್ರು. ಅದಕ್ಕೆ ಹೇಳುದು ಆಚಾರ್ಯರು, ಪುಣ್ಯವು ಕೂಡ ನಮಗೆ ಬಂಧನ ಅಂತೆ. ಯಾಕೆಂದ್ರೆ ಪುಣ್ಯದಲ್ಲಿ ಎಂತ ಆಗ್ತದೆ ಅಂದ್ರೆ, ನಿಮ್ಗೆ ಸ್ವರ್ಗ ಲೋಕಕ್ಕೆ ಹೋಗ್ಬೋದು, ಇಲ್ಲದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಮೇಲೆ ಯಾವ್ದು ಲೋಕಕ್ಕೆ ಹೋಗ್ಬೋದು. ಆದ್ರೆ ನಿನ್ನ ಟೈಮ್ ಆದ ಕೂಡಲೇ ಮತ್ತೆ ನೀವು ಸಾಯಲೇಬೇಕು. ಅದಕ್ಕೆ ಕೃಷ್ಣ ಹೇಳುದು, ನನ್ನ ಲೋಕಕ್ಕೆ ಬಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಿನ್ಗೆ ಬಿಡುಗಡೆ ಉಂಟು. ಹಾಗಾಗಿ ಈ ನಾವು ಸ್ಟೋರಿಯಲ್ಲಿ ಎಂತ ತಿಳಿಬೇಕಂದ್ರೆ, ಪಾಪ ಪುಣ್ಯದ ನಾವು ಚಕ್ರಕ್ಕೆ ಬೀಳ್ಬಾರ್ದು.
ನಾವು ಅಕರ್ಮ ಮಾಡ್ಬೇಕು, ಕೃಷ್ಣನ ಆ ಒಂದು ಸೆಂಟರ್ಲಿ ಇದ್ದು ಕೃಷ್ಣನ ಸೇವೆ ಮಾಡ್ಬೇಕಂತ ಆಚಾರ್ಯರು ಹೇಳ್ತಾರೆ. ಪ್ರಾಪಂಚಿಕದಯ ಬುದ್ಧಯ ಹರಿ ಸಂಬಂಧಿ ವಸ್ತುನ ಮುಮುಕ್ಷಿ ಪರಿತ್ಯಾಗೋ ವೈರಾಗ್ಯಂ ಫಾಲ್ಗು ಕಥಯೇತ್. ಮುಕ್ತಿಯನ್ನು ಸಾಧಿಸಲು ಕಾತರಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಹೈಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಇದಕ್ಕೆ ನೋಡಿ, ಇಲ್ಲಿ ವೈರಾಗ್ಯಂ ಮುಮುಕ್ಷಿ ಪರಿತ್ಯಾಗೋ ವೈರಾಗ್ಯಂ ಫಾಲ್ಗು ಅಂದ್ರೆ ಫಾಲ್ಗು ವೈರಾಗ್ಯ ಇರಬಾರ್ದು, ಅಂದ್ರೆ ಯುಕ್ತ ವೈರಾಗ್ಯ ಇರಬೇಕು. ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಈ ಕೃಷ್ಣ ಪ್ರಜ್ಞೆಯಲ್ಲಿ ಚೈತನ್ಯ ಮಹಾಪ್ರಭುದು 6 ಶಿಷ್ಯರಿದ್ರು. ಚೈತನ್ಯ ಮಹಾಪ್ರಭು ಕೃಷ್ಣ ಹಿಮ್ಸೆಲ್ಫ್, ಹಾಗೆ ಅವರಿಗೆ 6 ಶಿಷ್ಯರಿದ್ರು. ಅವರು 6 ಗೋಸ್ವಾಮಿಗಳು. ಅದರಲ್ಲಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ್ ಭಟ್ಟ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ. ಇದರಲ್ಲಿ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರು ಬೆಂಗಾಲದಲ್ಲಿ ನವಾಬ್ ಹುಸೇನ್ ಶಾ ಅಂತ ಒಬ್ಬ ರಾಜ ಇದ್ದ. ಅವನ ಆಸ್ಥಾನದಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಚೈತನ್ಯ ಮಹಾಪ್ರಭುವನ್ನು ಭೇಟಿ ಆಗ್ತಾರೆ, ಮತ್ತೆ ಅದನ್ನೆಲ್ಲ ಅವರು ತ್ಯಾಗ ಮಾಡ್ತಾರೆ. ಅದನ್ನು ಬಿಟ್ಟು ಮತ್ತೆ ಎಂತ ಮಾಡ್ತಾರೆ ಅಂದ್ರೆ ಅವರು ಸೀದಾ ವೃಂದಾವನಕ್ಕೆ ಹೋಗಿ ಜಸ್ಟ್ ಒಂದು ಎಂತ ಹೇಳುದು, ಪೂರ್ತಿ ಅವರು ಆ ವೈರಾಗ್ಯದು ಇದನ್ನು ತೋರಿಸ್ತಾರೆ. ಜಸ್ಟ್ ಒಂದು ಕೋಪಿನಲ್ಲಿ ಅವರು ಅಲ್ಲಿ ಮತ್ತೆ ರೂಪ ಗೋಸ್ವಾಮಿಗೆ ಪ್ರಯಾಗಲ್ಲಿ 10 ದಿವಸ ಚೈತನ್ಯ ಮಹಾಪ್ರಭು ಇನ್ಸ್ಟ್ರಕ್ಷನ್ ಮಾಡ್ತಾರೆ ಭಕ್ತಿಯ ಬಗ್ಗೆ. ಮತ್ತೆ ಸನಾತನ ಗೋಸ್ವಾಮಿಗೆ ದಶವಮೇಧ ಘಾಟ್ ಅಲ್ಲಿ ಒಂದು 10 ದಿವಸ ಇನ್ಸ್ಟ್ರಕ್ಷನ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ನೀವಿನ್ನು ಈ ಎಲ್ಲ ಸ್ಕ್ರಿಪ್ಚರ್ ಅನ್ನು ನೀವು ಬರಿಬೇಕಂತ ಅವ್ರಿಗೆ ಹೇಳ್ತಾರೆ, ಆದೇಶ ಕೊಡ್ತಾರೆ. ಯಾಕಂದ್ರೆ ಕೃಷ್ಣನ ಮೊಮ್ಮಗ ವಜ್ರನಾಭ 1000 ದೇವಸ್ಥಾನ ಕಟ್ಟಿದ್ದ ಕೃಷ್ಣಂದು. ಆದ್ರೆ ಎಂತ ಆಯ್ತು ಅಂದ್ರೆ ಕಾಲಕ್ರಮೇಣ ಈ ಮುಘಲರು ಮತ್ತೆ ಔರಂಗಜೇಬ್ ಎಲ್ಲ ಅದು ಅಟ್ಯಾಕ್ ಮಾಡಿ ಎಲ್ಲ ಹೋಗಿತ್ತು. ಹಾಗಾಗಿ ವಾಪಸ್ ಅದನ್ನು ತರಲಿಕ್ಕೆ ಚೈತನ್ಯ ಮಹಾಪ್ರಭು ಇವರಿಗೆ ಗೋಸ್ವಾಮಿಗಳಿಗೆ ಆದೇಶ ಕೊಟ್ರು. ಮತ್ತೆ ಗೋಸ್ವಾಮಿ ಇದರಲ್ಲಿ ರೂಪ ಗೋಸ್ವಾಮಿ ಎಂತ ಮಾಡ್ತಿದ್ದ ಅಂದ್ರೆ ಅವರಿಗೆ ಎಲ್ಲ ಗೋಸ್ವಾಮಿಗಳಿಗೆ ಒಂದೊಂದು ದೇವರು ಸಿಕ್ಕಿದ್ರು. ಅಂದ್ರೆ ರೂಪ ಗೋಸ್ವಾಮಿಗೆ ಗೋವಿಂದ್ ಜಿ, ಮತ್ತೆ ಇವರಿಗೆ ಸನಾತನ ಗೋಸ್ವಾಮಿಗೆ ಮದನ್ ಮೋಹನ್ ಜಿ, ಮತ್ತೆ ಜೀವ ಗೋಸ್ವಾಮಿಗೆ ಗೋಪಿನಾಥ್ ಜಿ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು, ಮತ್ತೆ ಗೋಪಾಲ್ ಭಟ್ಟಿಗೆ ರಾಧಾ ರಮಣ್ ಜಿ, ಈ ತರ ಒಂದೊಂದು ಅವರಿಗೆ ಆ ವಿಗ್ರಹವು ಕಾಡಿನಲ್ಲಿ ಸಿಕ್ಕಿತು. ಹಾಗೆ ಇದಕ್ಕೆ ಎಂತ ಆಯ್ತು ಅಂದ್ರೆ ರೂಪ ಗೋಸ್ವಾಮಿ ಎಂತ ಮಾಡ್ತಿದ್ರು ಅಂದ್ರೆ ಬರೀತಾ ಇದ್ರು. ಈಗ ನಾವು ಯಾವ್ದೆಲ್ಲ ಓದ್ತಾ ಇದ್ದೇವೆ ಅದೆಲ್ಲ ಅವರ ಕೊಡುಗೆ. ಹಾಗೆ ಅವ್ರು ಬರಿತಾ ಇದ್ದದ್ದು, ಅವ್ರು ಮತ್ತೆ ತುಂಬಾ ಸ್ಕಾಲರ್, ಎಲ್ಲ ಅರಬಿಕ್, ಪರ್ಷಿಯನ್, ಸಂಸ್ಕೃತ್, ಇಂಗ್ಲಿಷ್ ಇದರಲ್ಲೆಲ್ಲ ಅವ್ರು ಸ್ಕಾಲರ್. ಹಾಗಾಗಿ ಅವರು ಬರಿತಾ ಇದ್ರು. ಬರಿತಾ ಇರುವಾಗ ಹೇಗೆ ಅಂದ್ರೆ ಈಗ ಎಂತ ಹೇಳುದು, ಕನ್ಸ್ಟ್ರಕ್ಷನ್ ಎಲ್ಲ ಆಗುವಾಗ ಕೆಲವು ಹೆಂಗಸರು ಆ ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಅವರ ಮಗುವನ್ನು ಒಂದು ಅವ್ರದ್ದು ಸೀರೆಯಲ್ಲಿ ಕಟ್ತಾರಲ್ಲ, ಆ ತರ ಇವರು ಆ ಮರಕ್ಕೆ ಆ ಗೋವಿಂಜಿಯನ್ನು ಒಂದು ಬಟ್ಟೆ ಕಟ್ಟಿ ಅಲ್ಲಿ ಇಡ್ತಿದ್ರು ಅಷ್ಟೇ. ಅಂದ್ರೆ ದೇವಸ್ಥಾನ ಯಾವ್ದಿರ್ಲಿಲ್ಲ. ಮತ್ತೆ ಇವರು ಬರಿತಾ ಇದ್ರು. ಮತ್ತೆ ದಿವಸಕ್ಕೆ ಒಂದು 2 ಚಪಾತಿ ಅದಕ್ಕೆ ಕೊಡ್ತಿದ್ರು ಆ ಗೋವಿಂಜಿಗೆ. ಮತ್ತೆ ಗೋವಿಂಜಿ ಅವ್ರ ಮಾತಾಡ್ತಿದ್ರು, ನೀನ್ ಎಂತ ನನಗೆ ಖಾಲಿ 2 ಚಪಾತಿ ಕೊಡುದು, ಮತ್ತೆ ಇದಕ್ಕೆ ಯಾವ್ದು ನೀನು ಬೇರೆ ಯಾವ್ದು ಕೊಡ್ತಾ ಇಲ್ಲ. ಅದಕ್ಕೆ ರೂಪ ಗೋಸ್ವಾಮಿ ಹೇಳ್ತಿದ್ರು, ಇವತ್ತು ನೀನು ಸಬ್ಜಿ ಕೇಳ್ತಿ, ನಾಳೆ ಸ್ವೀಟ್ ಕೇಳ್ತಿ, ಹೀಗೆ ನಿಂದು ಮುಗಿಯುವುದಿಲ್ಲ. ನನ್ಗೆ ಇಲ್ಲಿ ತುಂಬಾ ಕೆಲಸ ಉಂಟು. ನಾನು ಚೈತನ್ಯ ಮಹಾಪ್ರಭುನಿಗೆ ಈ ಎಲ್ಲ ಶಾಸ್ತ್ರದ ವಿಷಯವನ್ನು ಬರೀಲಿಕ್ಕೆ ಹೇಳಿದ್ದಾರೆ ಅಂತ ಆ ತರ ಅವ್ರದ್ದು ಮಾತುಕತೆ ಇತ್ತು ದೇವರ ಹತ್ರ. ಮತ್ತೆ ಎಂತ ಆಯ್ತು ಅಂದ್ರೆ ಒಬ್ಬ ಸಿಂಧ್ ಪ್ರಾವಿನ್ಸ್ ಇಂದ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ಮರ್ಚೆಂಟ್ ಬರ್ತಾನೆ. ಅವ ಬಂದು ರೂಪ ಗೋಸ್ವಾಮಿಗೆ ಅಡ್ಡ ಬೀಳ್ತಾನೆ. ಅಡ್ಡ ಬಿದ್ದು ಕೇಳುದವ, ಸ್ವಾಮೀಜಿ ನಾನೀಗ ಬಿಸ್ನೆಸ್ ಮಾಡಿ ನನಗೆ ತುಂಬಾ ಹಣ ಆಗಿದೆ, ಹಾಗಾಗಿ ಇದನ್ನು ನಾನು ದೇವರ ಸೇವೆಗೆ ಉಪಯೋಗಿಸಲು ನಾನು ಇಚ್ಛಿಸ್ತೇನೆ ಅಂತ ಹೇಳ್ತಾನೆ. ನೋಡಿ ಈಗ ಈ ತರ ಯಾರ್ದು ಮೆಂಟಾಲಿಟಿ ಇಲ್ಲ. ಆದ್ರೆ ಇದು 500 ವರ್ಷ ಮುಂಚೆ ಜನರದೆಲ್ಲ ಆ ತರ ಮೆಂಟಾಲಿಟಿ ಇತ್ತು. ಹಾಗಾಗಿ ಎಂತ ಮಾಡ್ತಾನೆ ಅಂದ್ರೆ ಅವ ಅಡ್ಡ ಬೀಳ್ತಾನೆ. ಇಲ್ಲಿ ನೋಡಿ ಫಾಲ್ಗು ವೈರಾಗ್ಯ ಅಂದ್ರೆ ಈಗ ಕೆಲವರು ಹೇಳುದು ಈಗ ಆಧ್ಯಾತ್ಮಿಕದಲ್ಲಿ ಸೀರಿಯಸ್ ಆಗ್ಬೇಕು, ಮತ್ತೆ ಯಾವುದನ್ನು ಯೂಸ್ ಮಾಡಬಾರ್ದು, ಆ ತರ ಎಲ್ಲ ಉಂಟು. ಆದ್ರೆ ಅದು ಫಾಲ್ಗು ವೈರಾಗ್ಯ ಅಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ತುಂಬಾ ಎಲ್ಲ ಮನೆಯನ್ನೆಲ್ಲ ಬಿಟ್ಟು
ಸಾಫ್ರಾನ್ ಆಗಿ ಗಡ್ಡೆ ಎಲ್ಲ ಬಿಟ್ಟು ಮತ್ತೆ ವೃಂದಾವನಕ್ಕೆ ಹೋಗಿ ಅಲ್ಲಿ ಅವರು ಗಾಂಜಾ ಸಿಗರೆಟ್ ಎಲ್ಲ ಹೇಳುದು, ಇದು ಫಾಲ್ಗು ವೈರಾಗ್ಯ. ಹಾಗಾಗಿ ಆಚಾರ್ಯ ಹೇಳ್ತಾರೆ ನಾವು ಯುಕ್ತ ವೈರಾಗ್ಯ ಮಾಡ್ಬೇಕು. ನೋಡಿ ರೂಪ ಗೋಸ್ವಾಮಿ ಎಂತ ಹೇಳಿದ್ರು ಅಂದ್ರೆ, ಅವನಿಗೆ ಆಯ್ತು ಅವರಿಗೆ ಯೂಸ್ ಮಾಡ್ಲಿಲ್ಲ ಹಣ, ಅವ್ರು ಹೇಳುದು ನೀನು ಈ ಗೋವಿಂದಜಿಗೆ ಒಂದು ದೇವಸ್ಥಾನ ಕಟ್ಟುವ ಅಂತ. ಅದಕ್ಕೆ ಹೇಳುದು ಯುಕ್ತ ವೈರಾಗ್ಯ. ಈಗ ನೋಡಿ ನಾವು ಇಸ್ಕಾನ್ ಅವರು, ನಾವು ಇದು ಲ್ಯಾಪ್ಟಾಪ್ ಯೂಸ್ ಮಾಡ್ತೇವೆ, ಮತ್ತೆ ಕೃಷ್ಣನಿಗೆ ರಿಲೇಟೆಡ್ ಎಲ್ಲ ಯೂಸ್ ಮಾಡ್ತೇವೆ. ಆದ್ರೆ ಇದು ಕೃಷ್ಣನಿಗೋಸ್ಕರ, ನಮ್ಗೋಸ್ಕರ ಅಲ್ಲ, ಸ್ವತಃಗೋಸ್ಕರ ಅಲ್ಲ, ಕೃಷ್ಣನಿಗೋಸ್ಕರ ನಾವು ಯೂಸ್ ಮಾಡುದು. ಹಾಗಾಗಿ ಈ ತರ ನಾವು ಯೂಸ್ ಮಾಡ್ಬೇಕಂತ ಆಚಾರ್ಯ ಹೇಳ್ತಾರೆ. ಯುಕ್ತ ವೈರಾಗ್ಯ ಆಗ್ಬೇಕು, ಫಾಲ್ಗು ವೈರಾಗ್ಯ ಆಗ್ಬಾರ್ದು. ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಜ್ಞೇಯಾಸ ನಿತ್ಯ ಸನ್ಯಾಸಿ ಯೋನಾ ದ್ವೇಷಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಈ ಮಹಾಭಾವೋ ಸುಖಂ ಬಂಧತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆ ಆಗಲಿ ಇಲ್ಲದವನು ನಿತ್ಯ ಸನ್ಯಾಸಿಯನ್ನು ತಿಳಿಯಬೇಕು. ಮಹಾಭಾವವಾದ ಅರ್ಜುನನೇ ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣನಾಗಿ ಮುಕ್ತನಾಗುತ್ತಾನೆ. ಅಂದ್ರೆ ಈಗ ಜನರು ಎಂತ ತಿಳಿಸ್ತಾರೆ ಅಂದ್ರೆ, ಕಾವಿ ಬಟ್ಟೆ ತೊಡಿಸಿದ್ರೆ ಮಾತ್ರ ಸನ್ಯಾಸಿ. ಹಾಗೆಲ್ಲ, ನೀವು ಯಾವಾಗ ಕರ್ಮಫಲದಲ್ಲಿ ತಿರಸ್ಕಾರವಾಗ್ಲಿ ಅಪೇಕ್ಷೆ ಆಗಲಿ ಇಲ್ಲದವನು ನಿತ್ಯ ಸನ್ಯಾಸಿ. ನಿಮ್ಗೆ ಕೂಡ ಸನ್ಯಾಸ ಅಂತ ಆಗ್ಬಹುದು. ಹೇಗೆ ಅಂದ್ರೆ ಅದ್ರಲ್ಲಿ ನಿಮ್ಗೆ ತಿರಸ್ಕಾರವಾಗಿ ಅಪೇಕ್ಷೆ ಇರಬಾರ್ದು, ಆಗ ನೀವು ಸನ್ಯಾಸ ಅಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಎಂತ ಅಂದ್ರೆ, ನಮ್ಗೆ ದ್ವಂದ್ವ ಇರಬಾರ್ದಂತೆ, ನಮ್ಗೆ ದೃಢ ಸಂಕಲ್ಪ ಇರ್ಬೇಕು. ಹೇಗಂದ್ರೆ ಹೀಗೆ ಮಾಡ್ತೇನೆ ಅಂತ ದ್ವಂದ್ವ ಇರಬಾರ್ದು, ಅದು ಮಾಡ್ತೇನೆ ಇದು ಮಾಡ್ತೇನೆ ಆ ತರ ಇರಬಾರ್ದು. ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾವು ಇರ್ಬೇಕು. ಅದು ಅಂತವರು ಎಂತಾಗ್ತದೆ, ಐಕ ಬಂಧನದಿಂದ ಪಾರಾಗುತ್ತಾರೆ, ಮತ್ತೆ ಈ ಭೌತಿಕದಿಂದ ಅವರು ಪಾರಾಗುತ್ತಾರೆ, ಮತ್ತೆ ಸಂಪೂರ್ಣವಾಗಿ ಮುಕ್ತರಾಗುತ್ತಾರೆ. ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಓಕೆ, ಇದು ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್ ಬಗ್ಗೆ ಸ್ವಲ್ಪ ಹೇಳುವ. ಹರಿದಾಸ್ ಠಾಕೂರ್ ಬ್ರಹ್ಮನ ಇನ್ಕಾರ್ನೇಷನ್. ಈಗ 500 ವರ್ಷ ಮುಂಚೆ ಚೈತನ್ಯ ಮಹಾಪ್ರಭು ಬರುವಾಗ ಅವರೆಲ್ಲ ಸಂಗಡಿಗರು ಬಂದಿದ್ರು, ಅದರಲ್ಲಿ ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್ ಅಂದ್ರೆ ಬ್ರಹ್ಮ. ಇವರು ಈಗ ನಮ್ಗೆ ನಮ್ಮ ಆಚಾರ್ಯರು 16 ಸುತ್ತು ಜಪ ಮಾಡ್ಲಿಕ್ಕೆ ಹೇಳಿದ್ದಾರೆ. 16 ಸುತ್ತಿಗೆ 2 ಗಂಟೆ ಬೇಕು. ಮತ್ತೆ ನಮ್ಮ ಪ್ರಭುಪಾದಿಯ ಗುರು ಅವರ ಶಿಷ್ಯರಿಗೆ 64 ಹೇಳಿದ್ರು, ಅಂದ್ರೆ ಆಲ್ಮೋಸ್ಟ್ ದಿವಸದಲ್ಲಿ 8 ಗಂಟೆ. ಆದ್ರೆ ಹರಿದಾಸ್ ಠಾಕೂರ್ ದಿವಸದಲ್ಲಿ 192 ಜಪಮಾಲೆ ಮಾಡ್ತಿದ್ರು, ಆಲ್ಮೋಸ್ಟ್ 20 ಗಂಟೆ ಜಪ ಮಾಡ್ತಿದ್ರು. ಹಾಗಾಗಿ ಇವರ ಬಗ್ಗೆ ಸ್ವಲ್ಪ ತಿಳಿಯುವ. ಇವರಿಗೆ ಯಾಕೆ ಈ ತರ ಅಂದ್ರೆ, ಇವರು ಹೇಗೆ ಈ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಬಂದ್ರು ಅಂತ ನೋಡಿ. ಬ್ರಹ್ಮ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ಬೃಂದಾವನ ಲೀಲೆಯಲ್ಲಿ ಇರುವಾಗ ಬ್ರಹ್ಮನಿಗೆ ಗೊತ್ತಿಲ್ಲ ಇವ ಕೃಷ್ಣ ದೇವತಮ ಪುರುಷ ಅಂತ. ಅಂದ್ರೆ ಯಾರೋ ಒಂದು ಸಣ್ಣ ಮಗು ಅಂತ ಎಣಿಸಿದ. ಹಾಗೆ ಬ್ರಹ್ಮ ಬರ್ತಾನೆ, ಬಂದು ಎಂತ ಮಾಡ್ತಾನೆ ಅಂದ್ರೆ ಟೆಸ್ಟ್ ಮಾಡ್ಲಿಕ್ಕೆ ಎಲ್ಲರನ್ನು ಅಪಹರಿಸ್ತಾನೆ. ಅವನೊಟ್ಟಿಗಿದ್ದ ಕರುಗಳು, ಹಸುಗಳು ಮತ್ತೆ ಗೋಪಾಲ ಬಾಲಕರು ಇವರೆಲ್ಲ ಅಪಹರಿಸ್ತಾನೆ, ಬ್ರಹ್ಮಲೋಕ ಕೊಂಡೋಗ್ತಾನೆ. ಮತ್ತೆ ಕೃಷ್ಣ ಎಂತ ಮಾಡ್ತಾನೆ, ಅವನೇ ಎಕ್ಸ್ಪಾನ್ಷನ್ ಆಗ್ತಾನೆ, ಎಲ್ಲ ಎಕ್ಸ್ಪಾನ್ಷನ್ ಆಗಿ. ಮತ್ತೆ ವೃಂದಾವನದಲ್ಲಿ ಹೇಗೆ ಅಂದ್ರೆ, ಅವರಿಗೆ ಮಕ್ಕಳಿದ್ರು ಕೂಡ ಕೃಷ್ಣ ಅಂದ್ರೆ ಅವರಿಗೆ ಪಂಚಪ್ರಾಣ. ಈಗ ಕೃಷ್ಣ ಹೊರಗೆ ಬರುವಾಗ ಎಲ್ಲರೂ ಹೊರಗೆ ಬರುವುದು, ಮನೆಯಿಂದ ಹೊರಗೆ, ಆ ತರ. ಆದ್ರೆ ಈ ಟೈಮಲ್ಲಿ ಯಾರು ಹೊರಗೆ ಬರ್ತಾ ಇಲ್ಲ ಕೃಷ್ಣ ಬರುವಾಗ, ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಕೃಷ್ಣ ಇದ್ದಾನೆ. ಹಾಗೆ ಇದು ಬಲರಾಮಿಗೆ ಗೊತ್ತಾಗ್ತದೆ, ಇಂಡಿಕೇಶನ್ ಅವನಿಗೆ ಗೊತ್ತಾಗ್ತದೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಬ್ರಹ್ಮ ವಾಪಸ್ ಬರ್ತಾನೆ ನೋಡ್ಲಿಕ್ಕೆ. ಬ್ರಹ್ಮ ಬರುವಾಗ ಹಾಗೆ ಇದ್ದಾರೆ, ಇವ ಯಾರನ್ನು ಕೊಂಡೋಗಿದ್ದಾನೆ ಅವರು ಹಾಗೆ ಇದ್ದಾರೆ ಕೃಷ್ಣನೊಟ್ಟಿಗೆ. ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾನೆ ಬ್ರಹ್ಮಲೋಕಕ್ಕೆ, ಅಲ್ಲಿ ನೋಡ್ತಾನೆ ಹಾಗೆ ಇದ್ದಾರೆ. ಮತ್ತೆ ಬ್ರಹ್ಮ ನೋಡಿ ತುಂಬಾ ಇಂಟೆಲಿಜೆಂಟ್, ಬ್ರಹ್ಮನಿಗೆ ಗೊತ್ತಾಗ್ತದೆ ಇದು ಕೃಷ್ಣ ಇದು ಮಾಡಿದಂತ. ಇಮಿಡಿಯೇಟ್ ಬಂದವ ಕೃಷ್ಣನಿಗೆ ಶರಣಾಗತಿಯಾಗಿ ಅವ ಪ್ರಾರ್ಥನೆ ಸಲ್ಲಿಸ್ತಾನೆ. ಇದು ಭಾಗವತದಲ್ಲಿ ಉಂಟು, ಮೊದಲನೇ ಸ್ಕಂದದಲ್ಲಿ. ಹಾಗಾಗಿ ಬ್ರಹ್ಮನ ಸ್ತುತಿ, ಬ್ರಹ್ಮ ಹೇಳ್ತಾನೆ ನಾನು ದೊಡ್ಡ ತಪ್ಪು ಮಾಡಿದೆ, ನನಗೆ ಇದಕ್ಕೆ ಶಿಕ್ಷೆ ಕೊಡು. ಅದಕ್ಕೆ ಕೃಷ್ಣ ಹೇಳ್ತಾನೆ ಆಯ್ತು, ನಾನು ನೆಕ್ಸ್ಟ್ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಆಗಿ ಬರ್ತೇನೆ, ಆಗ ನೀನು ಹರಿದಾಸ್ ಠಾಕೂರ್ ಅಂತ ನೀನು ಹುಡ್ತೀಯ ಅಂತ ಹೇಳ್ತಾನೆ. ಮತ್ತೆ ಆಗ ಬ್ರಹ್ಮ ಹೇಳ್ತಾನೆ ನನ್ಗೆ ಆ ಲೈಫಲ್ಲಿ ತುಂಬಾ ಒಂದು ಕೀಳು ಜನ್ಮದಲ್ಲಿ ನನ್ನನ್ನು ಹುಟ್ಟಿಸು. ಮತ್ತೆ ಆ ಜನ್ಮದಲ್ಲಿ ಹೇಗೆ ಅಂದ್ರೆ, ನೀನು ಬರುವ ಮುಂಚೆ ನನ್ನನ್ನು ಹುಟ್ಟಿಸು, ಮತ್ತೆ ನೀನು ಹೋಗುವ ಮುಂಚೆ, ನಿನ್ನ ಲೀಲೆ ಮುಗಿಯುವ ಮುಂಚೆ ನನ್ನನ್ನು ನೀನೇ ಎಂತ ಅಂದ್ರೆ, ನಾನು ಸತ್ತ ಮೇಲೆ ನನ್ನ ಈ ದೇಹವನ್ನು ನೀನು ಎಳೆದುಕೊಂಡು ಹೋಗ್ಬೇಕಂತ ಹೇಳ್ತಾನೆ. ಹಾಗಾಗಿ ಆಯ್ತಂತ ಚೇತನ್ ಮಹಾಪ್ರಭು ಹೇಳ್ತಾರೆ, ಓಕೆ ಅಂತ ಹೇಳ್ತಾರೆ. ಮತ್ತೆ ಎಂತ ಆಗ್ತದೆ ಅಂದ್ರೆ ನೋಡಿ, ಯಾವಾಗ ನಾವು ಒಳ್ಳೇದು ಮಾಡ್ತೇವೆ ತುಂಬಾ ನಮ್ಗೆ ವೈರಿಗಳು ಇರ್ತಾರೆ. ಹಾಗಾಗಿ ಎಂತ ಆಯ್ತಂದ್ರೆ, ಇವರು
ಆಕ್ಚುಲಿ ಹರಿದಾಸ್ ಠಾಕೂರ್ ಮುಸ್ಲಿಂ ಒಂದು ಪಂಗಡದಲ್ಲಿ ಹುಡ್ತಾರೆ. ಬಂಗಾಳದಲ್ಲಿ ಆಗ ತುಂಬಾ ಜಾಸ್ತಿ ಇತ್ತು. ಹಾಗೆ ಹುಟ್ಟಿ ಎಂತಾಗ್ತದೆ ಅಂದ್ರೆ ಅಲ್ಲಿ ರಾಜ ಕೂಡ ಮುಸ್ಲಿಂ ಆಗಿದ್ದ. ಜನರೆಲ್ಲ ಅವರನ್ನು ಹೋಗಿ ಹರಿದಾಸ್ ಠಾಕೂರ್ ಬಗ್ಗೆ ದೂರ್ತಾರೆ. ಆಗ ಎಂತ ಮಾಡ್ತಾನೆ ಅಂದ್ರೆ ಅಲ್ಲಿದು ರಾಜ ಇವರ ಕುಟೀರಕ್ಕೆ ಒಂದು ಹೆಣ್ಣನ್ನು ಕಳಿಸ್ತಾರೆ, ಅವರ ಒಂದು ಜಪ ಭಂಗ ಮಾಡ್ಲಿಕ್ಕೆ. ಮತ್ತೆ ಅದು ಹೆಣ್ಣು ಆಕ್ಚುಲಿ ಶಾಸ್ತ್ರದಲ್ಲಿ ಉಂಟು, ಅದು ದೇವಿ ಅಂತೆ. ಹಾಗಾಗಿ ಅಲ್ಲಿ ಆ ಹೆಂಗಸು ಹೋಗ್ತಾರೆ. ಹೆಂಗಸು ಹೋಗಿ ಸಂಜೆ ಹೊತ್ತಿಗೆ ಹೋಗ್ತಾಳೆ, ಹೋಗಿ ಹೇಳ್ತಾಳೆ ನನ್ಗೆ ಹರಿದಾಸ್ ಠಾಕೂರ್ ನಿನ್ನೊಟ್ಟಿಗೆ ನನ್ಗೆ ಸಂಭೋಗ ಮಾಡ್ಬೇಕಂತ. ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ ಆಯ್ತು ಮಾಡುವ, ಆದ್ರೆ ಒಂದು ಜಪ ಮುಗ್ದ ಮೇಲೆ ಮಾಡುವ ಅಂತ ಹೇಳ್ತಾರೆ. ಮತ್ತೆ ಇವ್ರು ಜಪ ಮಾಡ್ತಿದ್ದಾರೆ. ಮತ್ತೆ ರಾತ್ರಿ 10 ಗಂಟೆ ಆಗುವಾಗ ಅವ್ರು ಕೇಳ್ತಿಲ್ಲ, ಮುಗಿಲಿಲ್ವಾ? ಇಲ್ಲ, ಇನ್ನೂ ಸ್ವಲ್ಪ ಉಂಟು. ಮತ್ತೆ ರಾತ್ರಿ ಅದು ಬೆಳಿಗ್ಗೆ ಆಗುವಾಗ ಕೇಳ್ತಾಳೆ, ಇಲ್ಲ ನಂದು ಇನ್ನೂ ಉಂಟು ಅಂತ. ಮತ್ತೆ ಹೇಳ್ತಾನೆ ಆಯ್ತು ನೀನು ಹೋಗು, ಮತ್ತೆ ಸಂಜೆ ಬಾ ಅಂತ ಹೇಳ್ತಾನೆ. ಮತ್ತೆ ಸಂಜೆ ಬರುವಾಗ ಕೇಳ್ತಾಳೆ ಅವಳು, ನಾವು ಮಾಡುವನ? ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ ಇಲ್ಲ, ನಂದು ಮೊನ್ನೆ ಜಪ ಬಾಕಿ ಉಂಟು, ನಾನು ಮಾಡ್ತಾ ಇದ್ದೇನೆ. ಹಾಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ದಿವಸ ಹಾಗೆ ಆಗ್ತದೆ. 3ನೇ ದಿವಸ ಬರ್ತಾಳೆ. ಬಂದು 1 ಗಂಟೆಯಲ್ಲಿ ಅವಳು ಅಡ್ಡ ಬಿದ್ದು ಪೂರ್ತಿ ಹರಿದಾಸ್ ಠಾಕೂರ್ಗೆ ಶರಣಾಗತಿ ಆಗ್ತಾಳೆ. ಮತ್ತೆ ಹೇಳ್ತಾಳೆ ನನ್ನಿಂದ ಎಂತ ದೊಡ್ಡ ಒಂದು ತಪ್ಪು ಆಗ್ಲಿಕ್ಕೆ ಇತ್ತು, ನಾನು ನಿನ್ನಂತ ಶುದ್ಧ ಭಕ್ತರನ್ನು ನಾನು ಇದು ಮಾಡ್ಲಿಕ್ಕೆ ಬಂದಿದ್ದೇನೆ, ಹಾಗಾಗಿ ನನ್ನನ್ನು ಕ್ಷಮಿಸು. ಮತ್ತೆ ಹರಿದಾಸ್ ಠಾಕೂರ್ ಅವಳನ್ನು ಕ್ಷಮಿಸಿ ಅವಳಿಗೆ ದೀಕ್ಷೆ ಕೊಡ್ತಾರೆ. ಮತ್ತೆ ಆ ಜಾಗದಲ್ಲಿ ಅವಳು ಮತ್ತೆ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ಎಂತ ಹೇಳುದು ಹರಿದಾಸ್ ಠಾಕೂರ್ ಕತೆ. ಇದನ್ನು ನಾವು ಯಾಕೆ ಹೇಳಿದಂದ್ರೆ ಈ ಶ್ಲೋಕ ಕನೆಕ್ಟೆಡ್. ಬ್ರಹ್ಮಾಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಹ ಲಿಪ್ಯತೆ ನಾಸ ಪಾಪೇನ ಪದ್ಮಪತ್ರಂ ಇವಾಂಬಶ. ಫಲಗಳನ್ನು ಭಗವಂತನ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳು ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪವಿಲ್ಲ. ನೋಡಿ, ಈ ತರ ನಾವು ಕೂಡ ಹರಿದಾಸ್ ಠಾಕೂರ್ ಆಗಿ ಆಗಬೇಕು. ನಾವು ದೃಢ ಸಂಕಲ್ಪದಿಂದ ಕೃಷ್ಣನ ಜಪಿಸ್ಬೇಕಂತ ಆಚಾರ್ಯ ನಮಗೆ ಹೇಳ್ತಾರೆ. ನೋಡಿ, ತಾವರೆಗೆ ಎಲೆಗೆ ನೀರಿನ ಲೇಪವಿಲ್ಲ, ಹಾಗೆ ಭಕ್ತರಿಗೆ ಪಾಪದ ಲೇಪವಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನೀಚೈವ ಸ್ವಪಾಕೆ ಚ ಪಂಡಿತ ಸಮದರ್ಶಿನ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನಯ ಸಂಪನ್ನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನ್ನು, ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ಅಂದ್ರೆ ನೀವು ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಷತಿ ನಾಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭದೇ ಪರ. ಅಂದ್ರೆ ಆ ಲೆವೆಲ್ಗೆ ನೀವು ಯಾವಾಗ ಬರ್ತೀರಿ ವಿದ್ಯಾವಿನ ಸಂಪನ್ನ, ಆಗ ನೀವೆಂತ ಮಾಡ್ತೀರಾ ಅಂದ್ರೆ ಎಲ್ಲರನ್ನು ಒಂದೇ ತರ ನೋಡ್ತೀರಂತೆ. ಯಾರನ್ನೆಲ್ಲ? ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ಮತ್ತೆ ನಾಯಿಯ ಮಾಂಸ ತಿನ್ನುವವನು. ಈಗ ಅಸ್ಸಾಂ ಅಲ್ಲಿ ಮತ್ತೆ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಎಲ್ಲ ಇದ್ದಾರೆ. ಮತ್ತೆ ಚೈನಾದಲ್ಲಿ ತಿಂತಾರೆ, ಮತ್ತೆ ನಾರ್ತ್ ಕೊರಿಯಾದಲ್ಲಿ ತಿಂತಾರೆ, ನಾಯಿ ಮಾಂಸ ತಿಂತಾರೆ. ಹಾಗಾಗಿ ಇಂಥ ಒಂದು ಬ್ರಹ್ಮಭೂತ ಸ್ಟೇಜಿಗೆ ಬಂದವ ಎಲ್ಲರನ್ನು ಒಂದೇ ತರ ನೋಡ್ತಾನಂತೆ. ಅವನಿಗೆ ಮತ್ತೆ ಯಾರು ಡಿಫ್ರೆನ್ಸ್ ಇಲ್ಲ, ಯಾಕಂದ್ರೆ ಎಲ್ಲರೂ ಕೃಷ್ಣನ ಮಕ್ಕಳು. ಮತ್ತೆ ಯಾಕೆ ಡಿಫ್ರೆನ್ಸ್ ಅನ್ನುವುದೇ ಇಲ್ಲ. ಹೇ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದಿ ಅಂತವಂತ ಕೌಂತೆಯ ನತೇಶು ರಮತೆ ಬುಧ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂಥ ಸುಖಗಳಿಗೆ ಆದಿಯು ಅಂತ್ಯವು ಉಂಟು, ಆದ್ರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಇದಕ್ಕೆ ನಾವು ಚಿತ್ರ ಇಲ್ಲಿ ಕಾಣುವ. ನೋಡಿ, ಫಸ್ಟ್ ಇಲ್ಲಿ ನಿಮಗೆ ಚಿತ್ರ ಕಾಣ್ತದಲ್ಲ, ಇದು ಎಂತ ಅಂದ್ರೆ ಆ ಒಂದು ಎಂತ ಹೇಳುದು, ಆಕ್ಚುಲಿ ರೈನಿ ಸೀಸನ್ ಜಾಸ್ತಿ ಇರ್ತದೆ, ಅದು ಬೆಳಕಿನ ಕಡೆ ಹೋಗ್ತದೆ, ಅಂದ್ರೆ ಈ ಮರ್ಕ್ಯೂರಿ ಕಡೆಗೆ, ಮತ್ತೆ ಅಲ್ಲಿ ಹೋಗಿ ಅದು ಸಾಯ್ತದೆ. ಮತ್ತೆ ಸೆಕೆಂಡ್ ಇದು ಜಿಂಕೆ, ಅಂದ್ರೆ ಅದರದ್ದು ಎಂತಂದ್ರೆ ಆ ನೋಡುವುದು ದೃಷ್ಟಿ. ಸೆಕೆಂಡ್ ಇದು ಜಿಂಕೆ ಕೇಳುವುದು. ಬೇಟೆಗಾರ ಎಂತ ಮಾಡ್ತಾನೆ ಅಂದ್ರೆ ಕೊಳಲನ್ನು ಊದ್ತಾನೆ, ಆ ಕೊಳಲಿನ ಸೌಂಡ್ಗೆ ಎಂತ ಮಾಡ್ತಾನೆ, ಜಿಂಕೆ ಹೋಗ್ತದೆ, ಮತ್ತೆ ಅವ ಬೇಟೆ ಆಡ್ತಾನೆ, ಅದನ್ನು ಶೂಟ್ ಮಾಡ್ತಾನೆ. ನೆಕ್ಸ್ಟ್ ಮೂರನೇದು ಈ ದುಂಬಿ ಆ ಹೂವಿಗೆ ಹೋಗ್ತದೆ, ಆಕ್ಚುಲಿ ಅಲ್ಲಿ ಹೋಗಿ ಅದು ಪರಿಮಳಕ್ಕಂತ ಹೋಗುದು, ಮತ್ತೆ ಅದು ಅಲ್ಲಿ ಹೋಗಿ ಸಾಯ್ತದೆ. ಮತ್ತೆ ಇದು ಮೀನಿಗೆ ಎಂತ ಮಾಡ್ತಾನೆ ಅಂದ್ರೆ ಮೀನುಗಾರ ಗಾಲ ಹಾಕ್ತಾನೆ, ಗಾಲ ಹೋಗ ತಿನ್ಲಿಕ್ಕೆ ಅಂತ ಹೋಗ್ತದೆ, ಮತ್ತೆ ಅದಕ್ಕೆ ಬಿದ್ದು ಅದು ಸಾಯ್ತದೆ.
ಮತ್ತೆ ಇದು ಆನೆ. ಆನೆ ಹೇಗಂದ್ರೆ ಆ ಆನೆಯನ್ನು, ಕಾಡಾನೆಯನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಎಂತ ಮಾಡ್ತಾರೆ ಅಂದ್ರೆ, ಅವ ಬೇಟೆಗಾರ ಎಂತ ಮಾಡ್ತಾನೆ ಅಂದ್ರೆ ಹೆಣ್ಣು ಆನೆಯನ್ನು ಬಿಡ್ತಾನೆ, ಮತ್ತೆ ಅದು ಅದರ ಹಿಂದೆ ಓಡ್ತಾ ಹೋಗ್ತದೆ. ಮತ್ತೆ ಅವ ಒಂದು ಪಿಟ್, ಒಂದು ಗುಂಡಿ ತೋಡಿ ಇರ್ತಾನೆ. ಅದೆಂತ ಮಾಡ್ತಾನೆ ಅಂದ್ರೆ ಅಲ್ಲಿ ಗಿಡಗಳನ್ನು ಹಾಕಿರ್ತಾನೆ, ತಪ್ಪುಗಳೆಲ್ಲ. ಮತ್ತೆ ಅದು ಎಂತ ಮಾಡ್ತದೆ ಅಂದ್ರೆ ಅದರ ಒಳಗೆ ಬೀಳ್ತದೆ. ಹಾಗಾಗಿ ಇದು ಸ್ಪರ್ಶೇಂದ್ರಿಯ. ಹಾಗಾಗಿ ಈ 5 ಇಂದ್ರಿಯಗಳು, ನೋಡುವುದು, ಕೇಳುವುದು, ಮತ್ತೆ ಸ್ಮೆಲ್ ಮಾಡುವುದು, ಮತ್ತೆ ಬಾಯಿಯಲ್ಲಿ ತಿನ್ನುವುದು, ಮತ್ತೆ ಸ್ಪರ್ಶ, ಇದರಲ್ಲಿ ಒಂದೊಂದು ಪ್ರಬಲ. ಆನೆಯಲ್ಲಿ ಸ್ಪರ್ಶೇಂದ್ರಿಯ ಪ್ರಬಲ, ಮೀನಿನಲ್ಲಿ ಆ ತಿನ್ನುವಂಥದ್ದು ಪ್ರಬಲ, ಇದರಲ್ಲಿ ಆ ಸ್ಮೆಲ್ ಇದು ಪ್ರಬಲ, ಜಿಂಕೆಯಲ್ಲಿ ಆ ಸೌಂಡ್ ಇದು ಪ್ರಬಲ, ಮತ್ತೆ ಅದು ಯಾವುದು ನೊಣದಲ್ಲಿ ಆ ನೋಡುವುದು ಪ್ರಬಲ. ಆದ್ರೆ ಆಚಾರ್ಯ ಹೇಳ್ತಾರೆ ಮನುಷ್ಯನಲ್ಲಿ 5 ಕೂಡ ಪ್ರಬಲ ಅಂತೆ, ಎಲ್ಲ ಇಂದ್ರಿಯಗಳು. ಹಾಗಾಗಿ ಮನುಷ್ಯ ಪತನಗೊಳ್ಳಿಕ್ಕೆ ಚಾನ್ಸ್ ಜಾಸ್ತಿ. ಹಾಗಾಗಿ ನಾವು ಎಷ್ಟು ಕೇರ್ಫುಲ್ ಇರಬೇಕು. ಅದಕ್ಕೋಸ್ಕರ ಹೇಳೋದು, ಈ ಎಲ್ಲಾ ಇಂದ್ರಿಯಗಳನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಿದಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಯಾಕಂದ್ರೆ ನೋಡಿ, ವಿಷಯೇಂದ್ರಿಯ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದು, ಮತ್ತೆ ವಿವೇಕ ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನ ಇಂತಹ ಸುಖಗಳಿಗೆ ಆದಿಯು ಅಂತ್ಯವೂ ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ನೋಡಿ, ಮನುಷ್ಯಂದು ಎಲ್ಲಾ ಇಂದ್ರಿಯಗಳು ಪ್ರಬಲ. ಇದು ಪೀಸ್ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರ್ಯಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನು ಇಟ್ಟುಕೊಂಡ ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಗ್ತಾನೆ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯು ಹಿತೇಶಿಯು ನಾನೇ ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುತ್ತಾನೆ. ಅಂದ್ರೆ ಈ ಶಾಂತಿಯ ಶ್ಲೋಕ ಇದು. ಈಗ ಎಲ್ಲರಿಗೂ ಶಾಂತಿ ಬೇಕಲ್ಲ, ಶಾಂತಿ ಬೇಕಿದ್ರೆ ಈ ಶ್ಲೋಕವನ್ನು ನಾವು ಅರ್ಥ ಮಾಡಬೇಕು. ಎಂತ ಅರ್ಥ ಇದು? ಎಂತ ಅರ್ಥ ಅಂದ್ರೆ, ಭೋಕ್ತಾರಂ ಯಜ್ಞ ತಪಸಾಂ. ಆಕ್ಚುಲಿ ಭೋಕ್ತಾರ, ಎಂಜಾಯರ್ ಕೃಷ್ಣ. ಈಗ ಎಂತಾಗಿದೆ, ನಾವು ಭೌತಿಕ ಇಷ್ಟೆಲ್ಲ ನಮಗೆ ಪ್ರಾಬ್ಲಮ್ ಯಾಕೆ ಅಂದ್ರೆ, ನಾವು ಎಣಿಸ್ತೇವೆ ನಾನೇ ಎಂಜಾಯರ್. ನಮ್ದು ಅದು ತಪ್ಪು. ನಾವು ಆಕ್ಚುಲಿ ಎಲ್ಲರೂ ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದವರು, ನಾವು ಈ ಭೌತಿಕ ಲೋಕಕ್ಕೆ ಬಂದಿದ್ದೇವೆ. ಯಾಕೆಂದ್ರೆ ನಾವು ಅಲ್ಲಿ ಕೃಷ್ಣನಿಗೆ ರಿವೋಲ್ಟ್ ಮಾಡಿದ್ದೇವೆ, ಆದ ಕಾರಣ ನಾವು ಇಲ್ಲಿದ್ದೇವೆ. ಮತ್ತೆ ಎಂತಂದ್ರೆ ಸೆಕೆಂಡ್ ಲೈನ್, ಸರ್ವಲೋಕ ಮಹೇಶ್ವರಂ, ಕೃಷ್ಣ ಎಲ್ಲ ಲೋಕದ ಮಹೇಶ್ವರಂ. ಮತ್ತೆ ಸೂರ್ಯದಂ ಸರ್ವಭೂತಾನ, ಕೃಷ್ಣ ಎಲ್ಲಾ ಜೀವಿಗಳ ಹಿತೇಶಿ. ಹೇಗೆಂದ್ರೆ ಈ ನೊಣ, ಮತ್ತೆ ಜಿರುಳೆ, ಮತ್ತೆ ಪಕ್ಷಿ, ಪ್ರಾಣಿ, ಮನುಷ್ಯ, ಕೃಷ್ಣನಿಗೆ ಎಲ್ಲರೂ ಮಕ್ಕಳು. ಹಾಗಾಗಿ ಕೃಷ್ಣ ಎಲ್ಲರ ಹಿತೇಶಿ. ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ, ಇದನ್ನು ಯಾರು ಅರಿತಾನೆ ಅವ ಶಾಂತಿಯಲ್ಲಿ ಇರ್ತಾನೆ. ಎಸ್. ಸನ್ಯಾಸ ಅಥವಾ ಕರ್ಮಯೋಗ ಯಶ್ರೇಯ, ಕರ್ಮಯೋಗ ಸನ್ಯಾಸ, ಕರ್ಮಯೋಗ ವಿಶಿಷ್ಯತೆ, ನಿಷ್ಕಾಮ ಕರ್ಮಯೋಗ ಬಂಧನದ ಮುಕ್ತಿ, ಕುರ್ವಾನಪಿ ನ ಲಿಪ್ಯತೆ, ದೇವತಂ ಪರಮಪುರುಷನು ಮನಸ್ಸನ್ನು ಕೇಂದ್ರೀಕರಿಸುವ ಮೂಲಕ ಮುಕ್ತಿ, ಜ್ಞಾತ್ವ ಮಾಂ ಶಾಂತಿ ರಿಚ್ಛತಿ. ಎಸ್. ಯಾರ್ದಾದ್ರು ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೇಸ್ ಮಾಡಿ. ಒಂದು ನಿಮಿಷ. ಓಕೆ, ರಶ್ಮಿ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಒಂದು ನಿಮಿಷ. ಆಯ್ತಾ? ಒಂದು ನಿಮಿಷ ಅಷ್ಟು ಅನ್ಮ್ಯೂಟ್. ಓಕೆ, ಒಂದು ನಿಮಿಷ, ಒಮ್ಮೆ ಬಂತು. ಹರೇ ಕೃಷ್ಣ.
ಸಾರಿ ಒಮ್ಮೆ ಬಂತು. ಓಕೆ, ಹರೇ ಕೃಷ್ಣ. ಎಸ್ ಮಾತಾಜಿ, ಹೇಳಿ ಮಾತಾಜಿ. ಇದು ಲಾಸ್ಟ್ ಒಂದ್ ಶ್ಲೋಕ ಹೇಳಿದ್ರಲ್ಲ ಇವಾಗ ಶಾಂತಿದು, ಅದು ಇನ್ನೊಂದ್ಸತಿ ಹೇಳ್ಬೋದಾ? ಈ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಓಕೆ ಓಕೆ, ಎಸ್ ಮಾತಾಜಿ. ಓಕೆ, ಶಾಂತಿ ಶ್ಲೋಕ ಎಂತಂದ್ರೆ ನೋಡಿ, ಭೋಕ್ತಾರ ಯಜ್ಞ ತಪಸಾಂ, ಭೋಕ್ತಾರ ಕೃಷ್ಣ. ಆಕ್ಚುಲಿ ನಮ್ದು ಪ್ರಾಬ್ಲಮ್ ಎಂತ ಅಂದ್ರೆ ನಾವು ಎಂಜಾಯರ್ ಅಂತ ಎಣಿಸಿದ್ದೇವೆ. ಆಕ್ಚುಲಿ ಎಂಜಾಯರ್ ಕೃಷ್ಣ. ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ಬೇಕು. ಮತ್ತೆ ಸೆಕೆಂಡ್ ಇದೆ ಅಂತಂದ್ರೆ ಸರ್ವಲೋಕ ಮಹೇಶ್ವರಂ, ಕೃಷ್ಣ ಎಲ್ಲ ಲೋಕದ ಈಶ್ವರ. ಮತ್ತೆ ಸುಹೃದಂ ಸರ್ವಭೂತಾನಾಂ, ಸುಹೃದಂ ಸರ್ವಭೂತಾನಂ ಅಂದ್ರೆ ಕೃಷ್ಣ ಎಲ್ಲ ಜೀವಿಗಳ ವೆಲ್ ವಿಷರ್. ಮತ್ತೆ ಇದನ್ನು ಯಾರು ಅರಿತಾನೆ ಅವ ಶಾಂತಿಯಲ್ಲಿ ಇರ್ತಾನೆ. ಜ್ಞಾತ್ವ ಮಾಂ ಶಾಂತಿ ಮೃಚ್ಯತಿ. ಹಾಗಾಗಿ ಇದು ಶಾಂತಿಯ ಶ್ಲೋಕ. ಇದನ್ನು, ಈ ಶ್ಲೋಕವನ್ನು ಯಾರು ಅರಿತಾನೆ ಅವನಿಗೆ ಯಾವುದೇ ಎಂದು ಹೇಳುದು ತೊಂದರೆ, ಅವ ಪೀಸ್ ಅಲ್ಲಿ ಇರ್ತಾನೆ, ಶಾಂತಿಯಲ್ಲಿ ಇರ್ತಾನೆ. ಎಸ್, ಒಂದು ನಿಮಿಷ. ಒಂದು ನಿಮಿಷ. ಓಕೆ, ಒಂದು ನಿಮಿಷ. ಓಕೆ, ಕೇಳಿ ಮಾತಾಜಿ. ಎಸ್, ಪ್ರಶ್ನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಎಸ್ ಸ್ವಾಮೀಜಿ, ನೀವು 3ನೇ ಶ್ಲೋಕದಲ್ಲಿ ತಾತ್ಪರ್ಯದಲ್ಲಿ ಹೇಳಿದ್ರಿ ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಫಲವಿಲ್ಲ, ಅದರ ಸಮ್ಮರಿ. ಅದೇ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತಿದೆಯಲ್ಲ, ಫಲಾಸಕ್ತಿ ಇರಬಾರದು ಅಂತ ಅದರಲ್ಲಿ ಹೇಳುತ್ತಲ್ಲ. ಈಗ 3ನೇ ಶ್ಲೋಕಕ್ಕೆ ಹೋಗೋಣ. ಒಂದು ನಿಮಿಷ. 3ನೇ ಶ್ಲೋಕ ತಾತ್ಪರ್ಯ ನೋಡಿ, ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಫಲವಿಲ್ಲ ಅಂತ ಸಮ್ಮರಿ ಇದೆ. ಒಂದು ನಿಮಿಷ. ಓಕೆ, 3ನೇ ಶ್ಲೋಕ ಅದು. ಫಲಾಶಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಪ್ರತಿಕ್ರಿಯೆ ಇಲ್ಲ. ಆಯ್ತು. ನಾವು ಮತ್ತೆ ಈಗ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನೀವು ಫಲದ ಅಪೇಕ್ಷೆ ಇಲ್ಲದೆ ನೀವು ಕರ್ಮ ಮಾಡಬೇಕು ಅಂತ ಇದೆಯಲ್ಲ, ಅದಕ್ಕೆ ಸ್ವಲ್ಪ ವ್ಯತ್ಯಾಸವಿಲ್ವೇ? ಅಲ್ಲ, ಅಂದ್ರೆ ಎಂತಂದ್ರೆ ವ್ಯತ್ಯಾಸ ಅಂದ್ರೆ ಇದು ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ. ಇದು ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಇಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ. ಗೊತ್ತಾಯ್ತಾ? ಫಸ್ಟಿಗೆ ನೀವು ಹೆಡ್ಡಿಂಗ್ ನೋಡಿದ್ರಲ್ಲ, ಹೆಡ್ ಸ್ಟಾರ್ಟಿಂಗ್ ನೋಡಿ. ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ, ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಸರಿ. ಗೊತ್ತಾಯ್ತಾ? ಹಾಗಾಗಿ ಅದು ಡಿಫರ್ ಆಗ್ತದೆ. ಅಲ್ಲಿ ನೀವು ಅಪೇಕ್ಷೆ ಇರಬಾರ್ದು, ಕೃಷ್ಣ ಪ್ರಜ್ಞೆಯಲ್ಲಿ ನಿಮ್ಗೆ ಅಪೇಕ್ಷೆ ಇರಬೇಕು ಅಂತ. ಹೌದೌದೌದು. ಎಂತಂದ್ರೆ ಇವರು ಹೇಳುದು, ನಮ್ಮ ಪ್ರಹ್ಲಾದ್ ಮಹಾರಾಜ್ ಹೇಳುದು, ನತೇ ವಿದು ಸ್ವಾರ್ಥಗತಿಂ ವಿಷ್ಣು. ಅಂದ್ರೆ ನಮ್ಗೆ ಸ್ವಾರ್ಥ ಇರ್ಬೇಕಂತೆ, ಆದ್ರೆ ವಿಷ್ಣುವನ್ನು ಹೇಗೆ ನಾವು ಆಕ್ಸೆಪ್ಟ್ ಮಾಡುದು ಅಂತ. ಸ್ವಾರ್ಥ ಇರ್ಬೇಕು, ವಿಷ್ಣುವನ್ನು ನಾವು ಹೇಗೆ ತನ್ನದಾಗಿಸುವಂತ ಸ್ವಾರ್ಥ ಇರ್ಬೇಕಂತೆ. ಆ ಫಲದಲ್ಲಿ ನಿಮಗೆ ಸ್ವಾರ್ಥ ಇರಬಾರ್ದು, ಅದು ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಾರ್ಥ ಇರ್ಬೇಕು. ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಗಳಿಸುದು, ಕೃಷ್ಣನನ್ನು ಹೇಗೆ ಗಳಿಸಬೇಕು, ಹಾಗೆ ಆತರ ಆ ಒಂದು ಅಭಿಲಾಷೆ ಇದ್ದೇ ಮಾಡ್ಬೇಕು, ಅವಾಗ್ಲೇ ಇದ್ರ ಕಾರ್ಯ ಸಕ್ಸಸ್ ಆಗುತ್ತೆ. ಹೌದು ಸರ್. ನಮಸ್ಕಾರ. ತುಂಬಾ ಒಳ್ಳೆ ಇಂಟೆಲಿಜೆಂಟ್ ಪ್ರಶ್ನೆ ಸರ್ ನಿಮ್ದು, ಖುಷಿ ಆಯ್ತು. ಇಲ್ಲ, ನಾನು ಓದ್ತಾ ಇದ್ದೀನಿ ಇವಾಗ 10ನೇ ಅಧ್ಯಾಯ ಓದ್ತಾ ಇದ್ದೀನಿ, ಅದಕ್ಕೆ ಅದ್ರಲ್ಲೆಲ್ಲ ಕೆಲವು ನೋಟ್ ಮಾಡ್ತೀನಿ. ನೋಡಿ, ಇಂಥ ಪ್ರಶ್ನೆ ಹೇಗೆ ಅಂದ್ರೆ, ಇಂಥ ಪ್ರಶ್ನೆ ಎಲ್ಲ ಕೇಳೋದು
ಸಾಧಾರಣ ಎಂತ ಅಂದ್ರೆ ನಮ್ಮ ಭಕ್ತಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಕಲ್ತವ್ರಿಗೆ ಕೇಳು ಇಂಥ ಪ್ರಶ್ನೆ. ನಮಸ್ಕಾರ. ಅಲ್ಲ, ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಆಯ್ತು, ನಮಸ್ಕಾರ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ದಂಡವತ್ ಪ್ರಣಾಮ ಮಾತಾಜಿ. ಪ್ರಭುಜಿ, ಅತ್ಯುನ್ನತವಾದ ಲೋಕ ಯಾವುದು ರೀ? ಒಂದ್ ಸ್ವಲ್ಪ ಬ್ರಹ್ಮಲೋಕನ? ಅಲ್ಲ, ಬ್ರಹ್ಮಲೋಕ ಅಲ್ಲ ನೋಡಿ. ಈ ಲೋಕದ ಬರ್ತದೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ, ಚಾರ್ಟ್ ಬರ್ತದೆ. ನಾವೀಗ ಭೂಲೋಕದಲ್ಲಿದ್ದೇವೆ. ಭೂಲೋಕದ ಮೇಲೆ 7 ಲೋಕ ಉಂಟು. ಅಂದ್ರೆ ಬ್ರಹ್ಮಲೋಕ, ಜನಲೋಕ, ತಪಲೋಕ, ಸ್ವರ್ಗಲೋಕ, ಮಹಾಲೋಕ, ಈ ತರ ಉಂಟು 7 ಲೋಕ. ಭೂಲೋಕದ ಕೆಳಗೆ 7 ಲೋಕ ಉಂಟು. ಆತಲ, ವೀತಲ, ಸೂತಲ, ತಲತಲ, ರಸತಲ, ಮಾತಲ, ಪಾತಲ. ಮತ್ತೆ ಅದರ ಕೆಳಗೆ 24 ನರಕ ಲೋಕ ಉಂಟು. ಮತ್ತೆ ಬ್ರಹ್ಮಲೋಕದ ಮೇಲೆ ದೇವಿಧಾಮ ಉಂಟು. ಅದರ ಮೇಲೆ ಸದಾಶಿವ ಧಾಮ ಉಂಟು, ಶಿವನ್ ಬೋರ್ಡು. ಅದರ ಮೇಲೆ ಇರುವುದು ವೈಕುಂಠ, ಅದರ ಮೇಲೆ ಇರುವುದು ಅಯೋಧ್ಯ, ಅದರ ಮೇಲೆ ಇರುವುದು ಗೋಲೋಕ. ಈ ತರ ಎಲ್ಲ ಉಂಟು ಮಾತಾಜಿ. ಹೈಯೆಸ್ಟ್ ಗೋಲೋಕ. ಅಲ್ಲಿ ಹುಟ್ಟು ಸಾವು ಇರುತ್ತೆ ರೀ ಬ್ರಹ್ಮಲೋಕ? ಇಲ್ಲ, ನೀವು ವೈಕುಂಠಕ್ಕೆ ಹೋದ್ರೆ ನಿಮ್ಗೆ ಹುಟ್ಟು ಸಾವು ಇಲ್ಲ. ವೈಕುಂಠ, ಗೋಲೋಕ, ಅಯೋಧ್ಯ ಇದಕ್ಕೆ ಹೋದ್ರೆ ಮತ್ತೆ ನಿಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಅದಕ್ಕೆ ಆಚಾರ್ಯರು ಒತ್ತಿ ಹೇಳುದು. ನಾವು ಅಂದ್ರೆ ಈಗ ಸಪೋಸ್ ಈಗ ಯಾವ್ದಾದ್ರು ಒಂದು, ಹೇಗೆ ಹೇಳೋದು, ಈಗ ಒಂದು ಕಂಟ್ರಿ ಅನೌನ್ಸ್ ಮಾಡ್ತಾರೆ. ಈಗ ಕೊರೋನಾಗೆ ರಿಲೇಟ್ ಮಾಡುವ ಒಂದು ಕಂಟ್ರಿ ಯಾವ್ದಾದ್ರು ಅನೌನ್ಸ್ ಮಾಡ್ತಾರೆ, ನಮ್ಗೆ ಆ ಕೊರೋನಾಗೆ ಒಂದು ಮೆಡಿಸಿನ್ ಬಂತು, ಮತ್ತೆ ಇದು ನಾವು ಇಲ್ಲಿ ನಾವು ಕೊಡ್ತಾ ಇದ್ದೇವೆ ಅಂತ. ಮತ್ತೆ ಎಲ್ಲರೂ ಅಲ್ಲಿ ಹೋಗುದಿಲ್ವಾ ಆ ಕಂಟ್ರಿಗೆ ಮೆಡಿಸಿನ್ ತಗೊಳ್ಳಿಕ್ಕೆ? ಹರೇ ಕೃಷ್ಣ ಮಾತಾಜಿ, ಎಲ್ಲರೂ ಹೋಗುದಿಲ್ವಾ ಆ ಕಂಟ್ರಿಗೆ ಮೆಡಿಸಿನ್ ತಗೊಳ್ಳಿಕ್ಕೆ? ಅದೇ ತರ ನಮ್ಗೆ ಈಗ ಒಂದು ಸುಳಿವು ಸಿಕ್ಕಿದೆ, ಎಲ್ಲಿ ಹೋದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ ಅಂತ. ಹಾಗಾಗಿ ನಾವು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ಬೇಕಂತೆ. ಗುರುಜಿ ನಮಸ್ತೆ. 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 ನಾನು ವಿಲಾಸ್ ಅಂತ ಬೆಂಗಳೂರಿಂದ. ನಮಸ್ತೆ ಸರ್. ನಮಸ್ತೆ ಗುರುಜಿ, ನಂದೊಂದು ಸಣ್ಣ ಪ್ರಶ್ನೆ ಇದೆ. ಆಕ್ಚುಲಿ ನಾವು ಏನ್ ಕರ್ಮ ಮಾಡ್ತೀವಿ ಅದ್ರ ಮೇಲೆನೆ ನೆಕ್ಸ್ಟ್ ಜನ್ಮ ಆಗುತ್ತೆ ನಮ್ದು. ಹೌದೌದು. ಆಮೇಲೆ ಒಳ್ಳೇದು ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಹೌದು. ಸೊ ಸ್ವರ್ಗ ಇಷ್ಟು ಚೆನ್ನಾಗಿದ್ರೆ ನಾವು ಯಾಕೆ ಸ್ವರ್ಗಕ್ಕೆ ಇವಾಗ್ಲೇ ಹೋಗ್ಬಾರ್ದು? ಕೊರೋನಾ ಗಿರೋನಾ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ತುಂಬಾ. ಭೂಮಿ ಮೇಲೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಾ ಇದೆ. ಪೆಂಡಮಿಕ್ ಬರ್ತಾ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಸ್ಟ್ರೇನ್ ಇರುತ್ತೆ, ಸಿಕ್ಕಾಪಟ್ಟೆ ವರ್ಕ್ ಪ್ರೆಷರ್, ಅದು ಇದು, ಲಾಟ್ ಆಫ್ ಎಕನಾಮಿಕ್ ಪ್ರಾಬ್ಲಮ್, ಅದು ಅಂತೇಳಿ ಸಿಕ್ಕಾಪಟ್ಟೆ ಭಯ ಇದೆ ಭೂಮಿಯಲ್ಲಿ. ಸೊ ಅಷ್ಟು ಚೆನ್ನಾಗಿದ್ರೆ ಸ್ವರ್ಗ ಇವಾಗಲೇ ಯಾಕೆ ನಾವು ಹೋಗ್ಬಾರ್ದು? ಅದಕ್ಕೋಸ್ಕರ ಕರ್ಮ ಮಾಡಿಯೇನೆ ಯಾಕೆ ಹೋಗ್ಬೇಕು ನಾವು? ಈಗ ಇದಕ್ಕೆ ನಾನು ಒಂದು ಹೇಳ್ತೇನೆ. ಹೇಗಂದ್ರೆ ಈಗ ಜೈಲಲ್ಲಿ ಒಬ್ಬ ಕೊಲೆ ಮಾಡಿದವ ಇದ್ದಾನೆ. ಕೊಲೆ ಮಾಡಿದವನಿಗೆ ಒಂದು ಶಿಕ್ಷೆ, ಮತ್ತೆ ಒಬ್ಬ ಪಿಕ್ ಪಾಕೆಟ್ ಮಾಡಿದವನಿದ್ದಾನೆ, ಅವನಿಗೆ ಒಂದು ಶಿಕ್ಷೆ, ಮತ್ತೆ ಇನ್ನೊಬ್ಬ ಜಸ್ಟ್ ಒಂದು ಎಂಥದ್ದು ಮಾಡಿದ ಅವನಿಗೆ ಒಂದು ಶಿಕ್ಷೆ. ಹಾಗಾಗಿ ಆ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಹೊರಗೆ ಬರಬೇಕು. ಅದೇ ತರ ನಾವು ಈ ಭೌತಿಕ ಲೋಕಕ್ಕೆ ಬಂದದ್ದು ಹೇಗೆ ಅಂದ್ರೆ, ನಾವು ಅಲ್ಲಿ ಆಧ್ಯಾತ್ಮಿಕ ಲೋಕದವರು, ನಾವು ಅಲ್ಲಿ ಕೃಷ್ಣನಿಗೆ ರಿವೋಲ್ಟ್ ಆದದ್ದು, ಮತ್ತೆ ನಾವು ವಾಪಸ್ ಅಲ್ಲಿಗೆ ಹೋಗ್ಬೇಕು. ಅದು ನಮ್ದು ಪ್ರಯತ್ನ ಇರ್ಬೇಕು. ಗೊತ್ತಾಯ್ತು ಸರ್? ಯಾಕಂದ್ರೆ ಕೃಷ್ಣ ಹೇಳಿದಾನೆ, ಇದು ಲೇಟರ್ ಚಾಪ್ಟರ್ ಅಲ್ಲಿ ಬರ್ತದೆ, ದುಃಖ ಆಲಯಂ ಅಶಾಶ್ವತಂ. ಈ ಭೌತಿಕ ಲೋಕ ದುಃಖಾಲಯಂ, ಮತ್ತೆ ಸುಖಾಲಯಂ ಎಲ್ಲಿ? ಆಧ್ಯಾತ್ಮಿಕ ಲೋಕ. ಹಾಗಾಗಿ ಇದು ದುಃಖಾಲಯಂ. ಇದರಲ್ಲಿ ಇದು ಅಂದ್ರೆ ಆಚಾರ್ಯ ಹೇಳ್ತಾರೆ, 1971 ನಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನಕ್ಕೆ ವಾರ ಆಗುವಾಗ ಒಬ್ರು ನಮ್ಮ ಆಚಾರ್ಯರ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ಸ್ವಾಮೀಜಿ ಇದು ದೊಡ್ಡ ಬಾಂಬ್ ಪ್ರಿಪೇರ್ ಮಾಡಿದ್ದಾರೆ, ಬಾಂಬ್ ಹಾಕಿದ್ದಾರೆ, ಪೂರ್ತಿ ಭಾರತವೇ ಸೈಲೆಂಟ್, ಎಲ್ಲರೂ ಈಗ ಅಂದ್ರೆ ದುಃಖದಲ್ಲಿದ್ದಾರೆ. ನಮ್ಮ ಆಚಾರ್ಯ ಹೇಳ್ತಾರೆ, ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ದುಃಖ ಅಲೆ ಮಶಾಶ್ವತಂ. ಈ ಭೌತಿಕ ಲೋಕ ದುಃಖವೇ, ಅದ್ರಲ್ಲಿ ಎಂತ ಆಗ್ಲಿಕ್ಕೆ ಉಂಟು? ದುಃಖವೇ. ಅವ್ರಿಗೆ ಗೊತ್ತುಂಟು, ಆಚಾರ್ಯರಿಗೆ ಗೊತ್ತುಂಟು. ಪ್ರಭುಪಾದ ಹೇಳ್ತಾರೆ, ಇದು ಮತ್ತೆ ಅವಳು ಹೇಳ್ತಾರೆ, ಇಲ್ಲ ಇದು ಇನ್ನು ಅದಾಗ್ತದೆ, ಇನ್ನು ದೊಡ್ಡದಾಗ್ತದೆ. ಆಗ್ಲಿ, ಕೃಷ್ಣ ಹೇಳಿದ್ದಾನೆ ದುಃಖಾಲಯಂ ಅಂತ. ಹಾಗಾಗಿ ಭಗವದ್ಗೀತೆಯಲ್ಲಿ ಉಂಟು ದುಃಖಾಲಯಂ ಅಂತ. ನೀವು ಸುಖಾಲಯ ಮಾಡ್ಲಿಕ್ಕೆ ಆಗುದಿಲ್ಲ ದುಃಖಾಲಯಂ ಅನ್ನು. ಸುಖಾಲಯಂ ಎಲ್ಲಿ ಕೃಷ್ಣನ ಅಬೋರ್ಡ್ ಅಲ್ಲಿ, ಕೃಷ್ಣನ ಲೋಕದಲ್ಲಿ. ಇದು ಎಲ್ಲ ಅನುಭವಿಸ್ಲಿಕ್ಕೆ ಬೇಕು ನಾವು. ಇಲ್ಲಿ ಏನ್ ಪ್ರಾಬ್ಲಮ್ ಇದ್ರು ಮತ್ತೆ ನಾವು ಮಾಡಿದನ್ನು ನಾವು ಎಂತ ಅಂದ್ರೆ, ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ಲೇಬೇಕು, ತಲೆಯಲ್ಲಿ ನಿಲ್ಲುವುದಿಲ್ಲ, ಅದು ಕೆಳಗೆ ಬರ್ಲೇಬೇಕು. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರಶ್ನೆ ಸರ್, ಒಳ್ಳೆ ಪ್ರಶ್ನೆ. ಬೇರೆ ಯಾರ್ದು ಪ್ರಶ್ನೆ ಉಂಟಾ?
ಪಾರ್ಟಿಸಿಪೆಂಟ್ ರೈಸ್ ಒಂದು ನಿಮಿಷ. ಯಾರು ನಿಷ್ಕಲ್ ಮತ್ತೆ ಇನ್ನೊಂದು ಯಾವುದು 6 ರೈಸ್ ಹ್ಯಾಂಡ್ ಮಾಡಿದ್ದಾರೆ. ಹೇಳಿ ಮಾತಾಜಿ. ಗುರುಜಿ, ಈಗ ಒಳ್ಳೆ ಕರ್ಮ ಮತ್ತೆ ಕೆಟ್ಟ ಕರ್ಮ, ಈಗ ಕೃಷ್ಣನೇ ಜಗನ್ನಾಥಕ ಸೂತ್ರಧಾರಿ ಅಂತ ಹೇಳ್ತೀವಲ್ಲ, ಎಲ್ಲದಕ್ಕೂ ಕಾರಣ ಕೃಷ್ಣನೇ. ಈಗ ಮತ್ತೆ ನಾವು ಕೆಟ್ಟ ಕೆಲ್ಸ ಏನಕ್ ಮಾಡ್ತೀವಿ ಗುರುಜಿ? ಅದು ಕೃಷ್ಣನ್ ಕೈಲೇ ಇರುತ್ತಲ್ಲ, ನಮ್ಮನ್ ತಪ್ಪು ಮಾಡ್ಲಿಲ್ದಂಗ್ ತಡಿಬೋದಲ್ಲ ಅವರು? ಒಳ್ಳೆ ಪ್ರಶ್ನೆ ಮಾತಾಜಿ. ನೋಡಿ, ಇದಕ್ಕೆ ಹೇಗೆ ಅಂದ್ರೆ, ಈಗ ಒಂದು ತಂದೆಗೆ 2 ಮಕ್ಕಳಿದ್ದಾರೆ. ಒಬ್ಬ ತುಂಬಾ ನಿಷ್ಠೆಯಲ್ಲಿ ಇದ್ದಾನೆ ಮಗ, ಅಂದ್ರೆ ಕರೆಕ್ಟ್ ಕಾಲೇಜಿಗೆ ಹೋಗುದು ಎಲ್ಲ ಕರೆಕ್ಟ್ ಮಾಡ್ತಿದ್ದಾನೆ, ಸರಿಯಾಗಿದ್ದಾನೆ. ಮತ್ತೆ ಇನ್ನೊಂದು ಮಗ ಡ್ರಗ್ ಅಡಿಕ್ಟ್. ತಂದೆ ಇಬ್ಬರಿಗೂ ಒಂದೇ ತರ ಹಣ ಕೊಡ್ತಿದ್ದಾನೆ. ಮತ್ತೆ ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ಪ್ರೇಮ ಕೂಡ ಪ್ರೀತಿ ಕೂಡ ಇಬ್ಬರಲ್ಲಿ ಒಂದೇ, ಸೇಮ್. ಒಂದ್ ದಿವಸ ಎಂತ ಮಾಡ್ತಾನೆ ಅಂದ್ರೆ, ತಂದೆ ಹತ್ರ 1,000 ಕೇಳ್ತಾನೆ ಮಗ. 1,000 ಹೇಳ್ತಾನೆ, ಯಾಕೆ ನಿನ್ಗೆ, ನೀನ್ ಕಾಲೇಜಿಗೆ ಹೋಗುದಲ್ಲ, ನಿನಗೆ? ಇಲ್ಲ, ನನಗೆ ಬೇಕು ಅಂತ. ಮತ್ತೆ ಅವ ಡ್ರಗ್ ಅಡಿಕ್ಟ್, ಅವೆಂತ ಮಾಡ್ತಾನೆ ಅಂದ್ರೆ, ಇವ ತಂದೆ ನಾನು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಅವ ಈ ಮನೆಯಲ್ಲಿದ್ದ ಟಿವಿಯನ್ನು ಹೊಡಿತಾನೆ, ವಾಷಿಂಗ್ ಮಿಷಿನ್ ಅನ್ನು ಹೊಡಿತಾನೆ, ಫ್ರಿಡ್ಜ್ ಅನ್ನು ಹೊಡಿತಾನೆ, ಪೂರ್ತಿ ಚಿಲ್ಲಾಪಿಲ್ಲಿ ಮಾಡ್ತಾನೆ. ಮತ್ತೆ ಲಾಸ್ಟಿಗೆ ಅವ ಹೆಲ್ಪ್ಲೆಸ್, ಮತ್ತೆ ಅವ ಕೊಟ್ಟೆ ಬಿಡ್ತಾನೆ. ಅಂದ್ರೆ ಇನ್ನು ಎಲ್ಲ ನಾಶ ಮಾಡುದು ಬೇಡ. ಅದೇ ರೀತಿ ನಾವು ಕೂಡ ಹಾಗೆ, ಕೃಷ್ಣ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಕೃಷ್ಣನಿಗೆ ಗೊತ್ತುಂಟು ಅದು ಬೇಡದಂತ, ಆದ್ರೆ ನಾವು ಹಠ ಹಿಡಿದು ನಾವು ಮಾಡ್ತಾ ಇದ್ದೇವೆ. ಗೊತ್ತಾಯ್ತಾ ಮಾತಾಜಿ? ಅಂದ್ರೆ ಅವ್ರು ತಡೀತಾರೆ ಅಂತ ಗುರುಜಿ? ಅಲ್ಲ, ಅವರು ತಡೆಯುವುದಂದ್ರೆ, ಅವರು ಒಳ್ಳೆ ವಿಚಾರ ಇದ್ರೆ ಅವ್ರಿಗೆ ಖುಷಿ ಆಗ್ತದೆ, ಕೆಟ್ಟ ವಿಚಾರ ಇದ್ರೆ ಅವರಿಗೆ ಬೇಜಾರಾಗ್ತದೆ. ಆದ್ರೆ ನೀವು ಎಂತ ಮಾಡ್ತೀರಾ ಅಂದ್ರೆ, ಒಂದ್ ನಿಮಿಷ ಅಮ್ಮೆ ಹೊಸ ಚಪ್ಪಲ್ ಹಾಕಡದಕ್ಕ ಹಗರ್ಕೊಂಡ ಕೈ ಎಂತ ಆಗ್ತದೆ ಅಂದ್ರೆ, ದೇವರೆಂತಂದ್ರೆ ನಿಮ್ಮ ಯಾವುದೆಲ್ಲ ಇಚ್ಛೆ ಉಂಟು ಅದನ್ನು ಪೂರ್ಣ ಮಾಡುದವ್ರು. ಅವ್ರಿಗೆ ಗೊತ್ತುಂಟು ಇದು ಎಂತಂದ್ರೆ ಕೆಟ್ಟದಂದ್ರ. ಆದ್ರೆ ಎಂತಂದ್ರೆ ನಿಮ್ಗೆ ಅದರ ಮೇಲೆ ತುಂಬಾ ಆಸಕ್ತಿ ಉಂಟು. ಹೇಗೆ ಈಗ ಡ್ರಗ್ ಅಡಿಕ್ಟ್ಗೆ ತಂದೆ ಗೊತ್ತುಂಟು ಅವ ಡ್ರಗ್ಸ್ ತೆಗಿತಾನೆ ಅಂತ, ಅವ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಆದ್ರೂ ಕೂಡ ಅವ ಚೊರೆ ಮಾಡಿ ಎಲ್ಲ ತಗೊಳ್ತಾನೆ ಹಣ. ಅದೇ ರೀತಿ ನಮ್ಮ ಕೆಟ್ಟ ವಿಚಾರ ಕೂಡ ಕೃಷ್ಣನಿಗೆ ಗೊತ್ತುಂಟು ಅದು ಸರಿಯಲ್ಲ ಅಂತ. ಆದ್ರೆ ನಾವೆಂತ ಅಂದ್ರೆ ಅದರಲ್ಲಿ ನಮ್ಗೆ ಪೂರ್ತಿ ನಮಗೆ ಹಠ ಹಿಡಿದ್ದೇವೆ. ಹಾಗಾಗಿ ಹಾಗೆ ಆಗೋದು ಮಾತಾಜಿ. ಎಸ್, ಗೊತ್ತಾಯ್ತಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ಗುರುಜಿ, ಇವಾಗ ಅಂದ್ರೆ ಇವಾಗ ಕೆಟ್ಟದ್ದು ಅಂತ ಗೊತ್ತಿದ್ರು ಅಂದ್ರೆ ಸ್ಯಾಂಕ್ಷನ್ ಮಾಡೋ ತರನಾ ಅದು? ಅಂದ್ರೆ ಕೃಷ್ಣ ಅಲ್ಲ, ಸ್ಯಾಂಕ್ಷನ್ ಮಾಡುವುದಂದ್ರೆ ನೋಡಿ, ಅದು ನಮ್ಮ ತಪ್ಪು, ನಾವು ಕೃಷ್ಣನಿಗೆ ಹಾಕ್ತೇವೆ. ಅದು ನಮ್ಮ ತಪ್ಪು, ಕೃಷ್ಣನ ತಪ್ಪು ಅಲ್ಲ. ಓಕೆ, ಅಂದ್ರೆ ಅದು ಭಗವಂತ ಅಲ್ವಾ ಗುರುಜಿ? ಅವರು ತಡಿಬೋದಲ್ಲ ಅಂದ್ರೆ ನಮ್ಗೆ? ಭಗವಂತ ನಿಮ್ಗೆ ತುಂಬಾ ಚಾನ್ಸ್ ಕೊಟ್ಟಿದ್ದಾನೆ, ತುಂಬಾ ಲೈಫಲ್ಲಿ ಇದು ಚಾನ್ಸ್ ಕೊಟ್ಟಿದ್ದಾನೆ. ಮತ್ತೆ ಮತ್ತೆ ನಾವೆಂತ ಅಂದ್ರೆ ನೋಡಿ, ಈಗ ಜನರಿಗೆ ಎಂತ ಅಂದ್ರೆ ಆಚಾರ್ಯ ಹೇಳುದು ಪುನಃ ಪುನಃ ಚರ್ವಿತ ಸರ್ವನಾನಾಂ. ನಾವು ತುಂಬಾ ಲೈಫಲ್ಲಿ ಇದನ್ನು ಮಾಡಿದ್ದೇವೆ, ಇಂದ್ರಿಯ ಸುಖ, ಮತ್ತೆ ಕೂಡ ನಾವು ಅದಕ್ಕೆ ಹೋಗುದು. ಕೃಷ್ಣ ಹೇಳುದು, ಕೃಷ್ಣ ಇಂದ್ರಿಯಗಳ ಒಡೆಯ, ಇಂದ್ರಿಯಗಳನ್ನು ನನಗೆ ಸಮರ್ಪಣೆ ಮಾಡು ಅಂತ ಹೇಳುದು. ಆದ್ರೆ ನಮ್ಗೆ ಅದು ಬೇಡ. ಈಗ ನೋಡಿ, ಕೃಷ್ಣ ಹೇಳುದು ನನ್ನಲ್ಲಿ ಜಪ ಮಾಡು ಅಂತ. ನಮ್ಗೆ ಜಪ ಮಾಡ್ಲಿಕ್ಕೆ ಇಷ್ಟ ಉಂಟಾ? ಇಲ್ಲ. ಕೃಷ್ಣ ಹೇಳುದು ಭಗವದ್ಗೀತೆಯನ್ನು ಓದು, ನಮ್ಗೆ ಅದಿಲ್ಲ. ನಮ್ಗೆ ಇಂದ್ರಿಯ ಬೇಡದೇ ಸುಖ ಇರುದು. ಹಾಗಾಗಿ ಕೃಷ್ಣ ಹೇಳಿಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ ಯಾವುದೆಲ್ಲ ಮಾಡ್ಬೇಕು, ಆದ್ರೆ ನಾವು ಹಠ ಹಿಡ್ಕೊಂಡು ಅದನ್ನ ಮಾಡ್ತಾ ಇಲ್ಲ. ಗೊತ್ತಾಯ್ತಾ ಮಾತಾಜಿ? ಓಕೆ ಓಕೆ ಗುರುಜಿ, ಎಸ್, ಅರ್ಥ ಆಯ್ತು ಗುರುಜಿ. ಎಸ್. ಅಂದ್ರೆ ಮಾತಾಜಿ, ಇಂದ್ರಿಯಗಳು ಮನಸ್ಸು ಕಂಟ್ರೋಲ್ ಮಾಡ್ಬೇಕು, ಮನಸ್ಸು ಬುದ್ಧಿಯಿಂದ ಕಂಟ್ರೋಲ್ ಮಾಡ್ಬೇಕು, ಇದನ್ನೇ ಕೃಷ್ಣ ಹೇಳೋದು. ಹೌದೌದು, ಸರಿ ಸರ್, ಸರಿ ಸರಿ, ಕರೆಕ್ಟ್ ಕರೆಕ್ಟ್. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹಲೋ, ಹಾ, ಹೇಳಿ ಮಾತಾಜಿ. ಎಸ್, ಹರೇ ಕೃಷ್ಣ, ಹೇಳಿ ಮಾತಾಜಿ. ಹಲೋ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹಲೋ, ಹರೇ ಕೃಷ್ಣ. ಹೇಳಿ ಮಾತಾಜಿ.
ಗುರುಜಿ ನಂದೊಂದು ಕನ್ಫ್ಯೂಷನ್ ಇದೆ. ಈಗ ಆ ನಾವು ಈ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ನಾವು ಈ ಜನ್ಮದಲ್ಲೇ ಪಡೆಯುತ್ತೇವಾ ಅಲ್ಲ ಮುಂದಿನ ಜನ್ಮದಲ್ಲಿ ಪಡೆಯುತ್ತೇವಾ? ಅಂದ್ರೆ ಈಗ ಕೆಲವರು ಜನರು ಹೇಳ್ತಾರೆ ದೇವರು ಈಗಾಗಲೇ ಕೊಡ್ತಾರೆ, ದೇವರು ತುಂಬಾ ಹೊತ್ತು ಕಾಯುವುದಿಲ್ಲ, ಅಂದ್ರೆ ನಾವು ಮಾಡಿದ ತಪ್ಪುಗಳಿಗೆ ಏನಾದ್ರು. ಸೊ ನಮ್ಮ ಈ ಭಗವದ್ಗೀತೆಯ ಕೃಷ್ಣನ ಇದನ್ನ ಹೇಳಿ ನಾವು ಈ ಜನ್ಮದಲ್ಲಿ ಮಾಡಿದ ಕರ್ಮ ಫಲವನ್ನು ನೆಕ್ಸ್ಟ್ ಜನ್ಮದಲ್ಲಿ ನಾವು ಅದನ್ನು ಪಡೆಯುತ್ತೇವೆ ಎಂದು. ಆದ್ರೆ ಅದು ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಉಂಟು. ದೇವರು ಈಗಲೇ ನಮ್ಗೆ ಈ ಜನ್ಮದಲ್ಲೇ ಕೊಟ್ಟು ಕಳಿಸ್ತಾರ ಅಲ್ಲ ಬರುವ ಜನ್ಮದಲ್ಲಿ ನಾವು ಅದರ ಪಾಪವನ್ನು ಇದು ಮಾಡ್ತೇವಾ ಅಂತ. ನೆಕ್ಸ್ಟ್ ಲೈಫ್ ಅಲ್ಲಿ ಮಾತಾಜಿ, ಈ ಜನ್ಮದಲ್ಲಿ ಮಾಡಿದ್ದು ನೆಕ್ಸ್ಟ್ ಲೈಫ್ ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಲೈಫ್ ಅಲ್ಲಿ ಈ ಜನ್ಮದಲ್ಲಿ ನಾವು ಮಾಡುವ ಕರ್ಮ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ಈ ಜನ್ಮದಲ್ಲಿ ಪಡ್ತೇವೆ. ಹಾಗೆ ಮಾತ್ರ ಹೇಗೆ ಅಂದ್ರೆ ಇದು ಮಾಮೂಲಿ ಜನಗಳಿಗೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದ್ರೆ ಎಂತ ಆಗ್ತದೆ ಅಂದ್ರೆ ನೋಡಿ, ಕೃಷ್ಣ ಹೇಳುದು ಎಂತ ಅಂದ್ರೆ ಕರ್ಮವನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಝೀರೋ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರೆ ಹೇಗೆ ಆಗ್ತದೆ ಅಂದ್ರೆ, ಈಗ ಒಂದು ಡ್ಯಾಮ್ ಉಂಟು, ಡ್ಯಾಮಿಗೆ ಆ ಬಾಗಿಲಿದ್ರೆ ಒಟ್ಟು ಹೋಗ್ತದೆ ನೀರು, ಆ ಬಾಗಿಲಿದ್ರೆ ಸ್ವಲ್ಪ ಬೇಕಾದಷ್ಟು ಮಾತ್ರ ಬಿಡುದು. ಅದೇ ರೀತಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಎಂತ ಆಗ್ತದೆ ಅಂದ್ರೆ, ಸಪೋಸ್ ನಿಮ್ಮ ಕರ್ಮಾನುಸಾರ ನಿಮ್ಗೆ ದೊಡ್ಡ ಒಂದು ಅನಾಹುತ ಆಗುದು, ಒಂದು ಆಕ್ಸಿಡೆಂಟ್ ಆಗುದು ಉಂಟು. ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಎಂತ ಆಗ್ತದೆ ಅಂದ್ರೆ, ನೀವು ಅಡಿಗೆ ಮಾಡುವಾಗ ಸ್ವಲ್ಪ ತರಕಾರಿ ಕಟ್ ಮಾಡುವಾಗ ಸ್ವಲ್ಪ ನಿಮ್ಮ ಕೈಗೆ ಇದಾಗ್ತದೆ, ಅಂದ್ರೆ ಕೃಷ್ಣ ಕಡಿಮೆ ಮಾಡ್ತಾನೆ ಕರ್ಮವನ್ನು, ಗೊತ್ತಾಯ್ತಾ? ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು. ಕೃಷ್ಣ ಅಂದ್ರೆ ಸೂರ್ಯದಂ ಸರ್ವಭೂತಾನಂ, ಎಲ್ಲ ಜೀವಿಗಳ ಹಿತೇಶಿ. ಹಾಗಾಗಿ ಡೆಫಿನೆಟ್ ಆಗಿ ನೀವು ಅವನ ಸೇವೆಗೆ ತೊಡಗಿದ್ರೆ ಕೃಷ್ಣನಿಗೆ ತುಂಬಾ ಖುಷಿ ಆಗ್ತದೆ, ಮತ್ತೆ ಅವ ನಿಮ್ಗೆ ಸ್ಪೆಷಲ್ ಆಗಿ ಅನುಗ್ರಹ ಕೊಡ್ತಾನೆ. ಗುರುಜಿ, ನಾವು ಮಾಡಿರೋ ಕರ್ಮ ನಮ್ಮ ಮಕ್ಳಿಗೆ ಕೂಡ ಅದು ಒಂದು ಅಟ್ಲೀಸ್ಟ್ ಒಂದು 10-15% ಎಫೆಕ್ಟ್ ಆಗತ್ತಾ? ಡೆಫಿನೆಟ್ ಆಗ್ತದೆ. 10% ಗೊತ್ತಿಲ್ಲ ನನಗೆ, ಆದ್ರೆ ಈಗ ಹೇಗೆ ಅಂದ್ರೆ ನೋಡಿ, ನೀವು ಭಕ್ತಿ ಮಾರ್ಗದಲ್ಲಿ ತೊಡಗಿದ್ರೆ ನಿಮ್ಮ ಮಕ್ಕಳನ್ನು ಕೂಡ ನೀವು ತರಬಹುದು. ಹಾಗೆ ಎಂತ ಆಗ್ತದೆ ಅಂದ್ರೆ ನೋಡಿ, ಇದಕ್ಕೆ ನಾನೊಂದು ಉದಾಹರಣೆ, ಪ್ರಹ್ಲಾದ್ ಮಹಾರಾಜ್ ಎಂತ ಆಗ್ತದೆ ಅಂದ್ರೆ, ಹಿರಣ್ಯಕಶಿಪುನ ಕೊಂದ ಮೇಲೆ ಎಲ್ಲಾ ದೇವತೆಗಳು ಬರ್ತಾರೆ, ಮತ್ತೆ ದೇವತೆಗಳು ಆ ನರಸಿಂಹನ ಹತ್ರ ಹೋಗ್ಲಿಕ್ಕೆ ಹೆದರ್ತಾರೆ. ಮತ್ತೆ ಲಾಸ್ಟಿಗೆ ಎಲ್ಲಾ ದೇವತೆಗಳು ಹೇಳ್ತಾರೆ, ಪ್ರಹ್ಲಾದ ನೀನು ಹೋಗು ಅಂತ. 5 ವರ್ಷದ ಮಗು ಪ್ರಹ್ಲಾದ ಹೋಗ್ತಾರೆ, ಎಂತದೇ ಹೆದರಿಕೆ ಇಲ್ಲ, ಅಭಯಂ ಅಂದ್ರೆ ಹೆದರಿಕೆ ಅನ್ನೋದಿಲ್ಲ, ಸೀದಾ ಅಲ್ಲಿ ಹೋಗ್ತಾರೆ. ನರಸಿಂಹ ಉಗ್ರ ರೂಪದಲ್ಲಿದ್ದಾರೆ, ಅದು ಅಂದ್ರೆ ಅಂತ ಉಗ್ರ ರೂಪದಲ್ಲಿದ್ದಾರೆ, ಯಾರಿಗೆ ಹೋಗ್ಲಿಕ್ಕೆ ಹತ್ತಿರ ಹೋಗ್ಲಿಕ್ಕೆ ಇದಿಲ್ಲ, ಧೈರ್ಯ ಇಲ್ಲ. ಇವ್ರು ಹೋಗ್ತಾರೆ, ಹೋದ ಕೂಡ್ಲೆ ನರಸಿಂಹ ಎಂತ ಮಾಡ್ತಾರೆ ಅಂದ್ರೆ ಅವರ ರಕ್ತದ ಕೈಯಿಂದ ಇವರ ತಲೆಗೆ ಆಶೀರ್ವಾದ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಆಗ ಅವ್ರು ಕೂಲ್ ಆಗ್ತಾರೆ ಅಂತೆ, ಪೂರ್ತಿ ಅವರು ಶಾಂತ ಆಗ್ತಾರೆ ನರಸಿಂಹ. ಮತ್ತೆ ಹೇಳ್ತಾರೆ, ನರಸಿಂಹ ನನ್ಗೆ ನಿನ್ನ ಮೇಲೆ ತುಂಬಾ ಖುಷಿ ಆಗಿದೆ, ನಿನ್ನ ಭಕ್ತಿಯನ್ನು ನೋಡಿ, ನಿನ್ನ ಅನನ್ಯ ಭಕ್ತಿಯನ್ನು ನೋಡಿ, ಹಾಗಾಗಿ ನಿನಗೆ ಎಂತ ಬೇಕು ಕೇಳು. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಫಸ್ಟಿಗೆ ನಾನು ಆಸುರಿ ಜನ್ಮವನ್ನು ಹೊಂದಿದ್ದೇನೆ. ಆಕ್ಚುಲಿ ಶುದ್ಧ ಭಕ್ತ ಅವರು, ಆದ್ರೂ ಕೂಡ ಅವರು ತುಂಬಾ ಎಂತ ಹೇಳೋದು, ಆ ಒಂದು ಅವ್ರದ್ದು ಹಂಬಲ್ ಸ್ಟೇಟಸ್ ಮೈಂಡ್. ಅವ್ರು ಹೇಳ್ತಾರೆ, ನಾನು ಫಸ್ಟಿಗೆ ನಾನು ಆಸುರಿ ಜನ್ಮ ತಾಳಿದ್ದೇನೆ, ಇನ್ನು ನೀನು ಎಂತ ಬೇಕಂತ ಕೇಳ್ತೀಯಾ, ನನ್ನನ್ನು ಮತ್ತೆ ಇದಕ್ಕೆ ಎಂತ ಹೇಳೋದು, ಈ ಇಂದ್ರಿಯ ಸುಖದ ಹಿಂದೆ ನೀನು ನನ್ನನ್ನು ತಳ್ತಾ ಇದ್ದೀಯ, ನನಗೆ ಯಾವುದು ಬೇಡ. ಮತ್ತೆ ಇವರು ನರಸಿಂಹದೇವರು ಹೇಳ್ತಾರೆ, ಇಲ್ಲ ನೀನು ನನಗೆ ತುಂಬಾ ಖುಷಿ ಆಗಿದೆ, ಇವತ್ತಿನಿಂದ ಹೇಗೆ ಅಂದ್ರೆ ನಾನು ನಿನ್ನ ಕಿಸೆಯಲ್ಲಿ ಇದ್ದೇನೆ, ಪಾಕೆಟ್ ಅಲ್ಲಿ, ಯಾರಿಗೆ ಬೇಕಾದ್ರೂ ನಿನಗೆ ನನ್ನನ್ನು ಸೆಲ್ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಲಾಸ್ಟ್ಗೆ ಹೇಳ್ತಾರೆ, ಇಲ್ಲ ಅದು ಕೂಡ ನೀನು ಕೇಳ್ಬೇಕು. ಮತ್ತೆ ಫೈನಲಿ ಪ್ರಹ್ಲಾದ್ ಮಹಾರಾಜ್ ಹತ್ರ ಅಷ್ಟು ಒತ್ತಾಯ ಮಾಡಿದಾಗ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಆಯ್ತು ನಾನು ಒಪ್ತೇನೆ, ನೋಡು ನೀನು ಇಷ್ಟು ನನಗೆ ಕೇಳ್ತೀಯಲ್ಲ, ನನ್ನ ತಂದೆ ಹಿರಣ್ಯಕಶಿಪುವನ್ನು ನೀನು ಕ್ಷಮಿಸು, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ತಂದೆಯನ್ನು ನೀನು ಕ್ಷಮಿಸು. ನೋಡಿ, ಜೀವನ ಪೂರ್ತಿ ಅವರಿಗೆ ಕಷ್ಟ ಕೊಟ್ಟದ್ದು ಹಿರಣ್ಯಕಶಿಪು ಅವರ ತಂದೆ, ಆದ್ರೂ ಕೂಡ ಭಕ್ತರಿಗೆ ಯಾರು ಶತ್ರು ಇಲ್ಲ ಅಂತೆ, ಎಲ್ಲರೂ ಹಿತೈಷಿಗಳು. ಹಾಗಾಗಿ ಅದನ್ನು ಕೇಳ್ತಾರೆ. ಆಗ ನರಸಿಂಹ ದೇವರು ಹೇಳ್ತಾರೆ, ನಿನ್ನ ಒಂದು ತಂದೆ ಅಂತ ನಿನ್ನ 21 ಜನರೇಷನ್ ನಾನು ಕ್ಷಮಿಸಿದ್ದೇನೆ. ಹಾಗಾಗಿ ಒಬ್ಬ ಭಕ್ತನಾದ್ರೆ 21 ಜನರೇಷನ್ ಒಳ್ಳೇದಾಗ್ತದೆ. ಗೊತ್ತಾಯ್ತಾ ಮಾತಾಜಿ?
ಥ್ಯಾಂಕ್ ಯು ಗುರುಜಿ, ತುಂಬಾ ಖುಷಿ ಆಯ್ತು ಕೇಳಿ. ಆ ಮಾತು ಒಂಥರ ಸ್ಫೂರ್ತಿದಾಯಕವಾಗಿದೆ, ಒಂಥರ ಆದರ್ಶಪೂರ್ವಕವಾಗಿದೆ. ಥ್ಯಾಂಕ್ ಯು ಗುರುಜಿ. ಅಂದ್ರೆ ನೀವು ಭಕ್ತಿ ಮಾರ್ಗದ ಬಂದ್ರೆ ನಿಮ್ದು 21 ಜನರೇಷನ್ ಕೃಷ್ಣ ಮಾಫ್ ಮಾಡ್ತಾನೆ. ಅದೇ ಅದೇ. ಹೌದು. ಹರೇ ಕೃಷ್ಣ. ಎಸ್ ಎಸ್ ಮಾತಾಜಿ. ಸ್ವಾಮೀಜಿ, ಕರ್ಮ ಮಾಡ್ತಾರೆ ಅಂತಾರಲ್ವಾ, ಯಾವ ತರ ಕರ್ಮ ಮಾಡಿದ್ರೆ ಅದು ಕರ್ಮ ನಮಗ್ ಬರುತ್ತೆ ಸ್ವಾಮೀಜಿ? ಕರ್ಮ ಅಂದ್ರೆ ನೋಡಿ, ಆಕ್ಚುಲಿ ಆಚಾರ್ಯರು ಹೇಗೆ ವಿವರಿಸ್ತಾರೆ ಅಂದ್ರೆ, ಕರ್ಮ ಅಂದ್ರೆ ನೀವು ಕೆಲಸ ಮಾಡುದು ನಿಮ್ಮ ಇಂದ್ರಿಯ ಸುಖಕ್ಕೆ. ಆ ಕೃಷ್ಣ ಹೇಳುದು ಕರ್ಮ ಯೋಗ ಮಾಡ್ಬೇಕಂತ. ಯೋಗ ಅಂದ್ರೆ ಕೃಷ್ಣನನ್ನು ಕನೆಕ್ಟ್ ಮಾಡ್ಬೇಕು. ಯೋಗ ಅಂದ್ರೆ ಕನೆಕ್ಷನ್. ಹಾಗಾಗಿ ಖಾಲಿ ಕರ್ಮ ಮಾಡಿ ಪ್ರಯೋಜನ ಇಲ್ಲ. ಕರ್ಮ ಮಾಡುದಂದ್ರೆ ನಿಮ್ಗೆ ನೆಕ್ಸ್ಟ್ ಲೈಫ್ ಒಂದು ಒಳ್ಳೆ ಇದು ಸಿಗ್ಬೋದು, ಆದ್ರೆ ಅದು ಅಲ್ಲ. ನಿಮ್ಗೆ ನೆಕ್ಸ್ಟ್ ನಮ್ಮ ಪ್ರಭುಪಾದ ಅಂತ ಹೇಳುದು ಅಂದ್ರೆ ನೆಕ್ಸ್ಟ್ ಜನ್ಮ ಮೃತ್ಯು ಜರ ವ್ಯಾಧಿ ಸಿಗ್ಬಾರ್ದು, ಅಂದ್ರೆ ನೆಕ್ಸ್ಟ್ ನಮ್ಗೆ ಜನ್ಮ ಸಿಗ್ಬಾರ್ದು. ಹಾಗಾಗಿ ಅದು ಅಕರ್ಮ ನಾವು ಮಾಡ್ಬೇಕಂತ ಆಚಾರ್ಯ ಹೇಳುದು. ಕರ್ಮ ಮಾಡಿ ಏನ್ ಪ್ರಯೋಜನ? ಅದು ಪುಣ್ಯ ಗಳಿಸುದು. ನೀವು ಪುಣ್ಯ ಅದು ಕರೆನ್ಸಿ ಇದ್ದಾಗೆ ನಿಮ್ಗೆ ಒಳ್ಳೆ ಲೋಕ ಸಿಗ್ಬೋದು. ಅವ್ರು ಮಾಡಿದ್ದ ಅವ್ರ ಮಕ್ಳಿಗಾಗುತ್ತೆ ಅಂತಾರೆ ಸ್ವಾಮೀಜಿ, ಅದು ನಿಜನಾ? ಅಲ್ಲ, ಈಗ ಹೇಳಿದಲ್ಲ ಮಕ್ಕಳಿಗೆ ಆಗ್ತದೆ. ಈಗ ಪ್ರಹ್ಲಾದ್ ಮಹಾರಾಜ್ ಕಥೆ ಹೇಳಿದೆ ನಾನು. ನೋಡಿ, ಅವರ 21 ಜನರೇಷನ್ಗೆ ನರಸಿಂಹದೇವರು ಅಂದ್ರೆ ಕ್ಷಮಿಸಿದ್ರು. ಹಾಗೆ ಒಬ್ಬ ಭಕ್ತನಾದ್ರೆ ಪೂರ್ತಿ ಫ್ಯಾಮಿಲಿಯೇ ಕೃಷ್ಣ ಅವರ ಕ್ಷಮಿಸ್ತಾನೆ. ಹಾಗೆ ಹೇಗಂದ್ರೆ ಆಚಾರ್ಯ ಹೇಳ್ತಾರೆ, ಒಬ್ಬ ಬಂದು ಹೇಳ್ತಾನೆ ನಮ್ಮ ಪ್ರಭುಪಾದ ಹತ್ರ, ಸ್ವಾಮೀಜಿ ಇದು ಅಮೆರಿಕದಲ್ಲಿ, ನೀವು ಹರೇ ಕೃಷ್ಣದವರು ಬೆರಳೆಣಿಕೆಯವರು, ಇಷ್ಟು ಕೋಟಿಗಟ್ಟಲೆ ಜನರಿದ್ದಾರೆ. ಅದಕ್ಕೆ ನಮ್ಮ ಸ್ವಾಮೀಜಿ ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, 1000 ನಕ್ಷತ್ರಗಳುಂಟು, ಆದ್ರೆ ಅದು ಏನು ಪ್ರಯೋಜನ? ಒಂದು ಚಂದ್ರ ಸಾಕು. ಅದೇ ರೀತಿ ಒಬ್ಬ ಭಕ್ತ ಇದ್ರೆ ಸಾಕತ್ತೆ ಊರಿಗೆ, ಎಲ್ಲರಿಗೂ ಒಳ್ಳೇದಾಗ್ತದೆ ಅದರಿಂದ. ನೋಡಿ ಹೇಗಂದ್ರೆ ಯಾವ ಟೈಮ್ಗೆ ಈಗ ಅಂತಂದ್ರೆ ಮಳೆ ಬೆಳೆ ಇದೆಲ್ಲ ಹಾಕ್ಬೇಕಿದ್ರೆ ಅದು ಭಕ್ತರಿರ್ಬೇಕಂತೆ. ಯಾಕಂದ್ರೆ ಕೃಷ್ಣ ಭಕ್ತರಿಗೋಸ್ಕರ ಅದು ಕೊಡೋದು, ಗೊತ್ತಾಯ್ತಾ? ಸರಿ ಸ್ವಾಮೀಜಿ. ಅವರ ಒಂದು ಖುಷಿಯಾಗಿ ಅದು ಕೊಡುದು. ಹಾಗಾಗಿ ಭಕ್ತ ಇದ್ರೆ ಕೃಷ್ಣನಿಗೆ ತುಂಬಾ ಖುಷಿ ಆಗ್ತದೆ. ಒಂದು ಊರಲ್ಲಿ ಒಬ್ಬ ಭಕ್ತ ಇದ್ರೆ ಆ ಊರು ಇಡೀ ಭಕ್ತರಾಗ್ತಾರಂತೆ, ಆತರ. ಸರಿ ಸ್ವಾಮೀಜಿ, ಹರೇ ಕೃಷ್ಣ. ಎಸ್ ಪ್ರಭುಜಿ. ಎಸ್ ಪ್ರಭುಜಿ, ಈಗ ಎಷ್ಟೋ ಜನರಿಗೆ ಕೃಷ್ಣ ಪ್ರಜ್ಞೆ ಇರುವುದಿಲ್ಲ, ಅವ್ರಿಗೆ ಗೊತ್ತೇ ಇರುವುದಿಲ್ಲ ಈ ತರ. ಸೊ ಎಷ್ಟೋ ಗೊತ್ತಿದ್ದೋ ಗೊತ್ತಿಲ್ಲದೋ ಪಾಪ ಏನಾದ್ರು ಬೇಡದೇನಾದ್ರು ಮಾಡ್ತಾ ಇರ್ತಾರೆ ಜನರು. ಸೊ ಅವರು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಸೊ ಇದು ಯಾವ್ದು ಚಾಂಟಿಂಗ್ ಮಾಡಿದ್ರೆ ಕೃಷ್ಣ ಅವ್ರದ್ದು ಪಾಪ ಮೈನಸ್ ಆಗ್ತದ ಇದ್ರಲ್ಲಿ? 100%. ಯಾರು ಬಂದ್ರು ಕೂಡ ಹೇಗೆ ಅಂದ್ರೆ ನೋಡಿ, ಈಗ ಡಾಗ್ ಈಟರ್, ಅಲ್ಲಿ ನಾಯಿ ಮಾಂಸ ತಿನ್ನುವವ, ಅವ ಕೂಡ ಜಪ ಮಾಡಿದ್ರೆ ಅವ ಭಕ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬಹುದು. ಈಗ ನಿಮ್ಗೆ ಮೃಗಾರಿ ಸ್ಟೋರಿ ಗೊತ್ತುಂಟಾ? ಮೃಗಾರಿ ಇಲ್ಲ ಇಲ್ಲ ಪ್ರಭುಜಿ. ಮೃಗಾರಿ ಅಂತ ಅವ ಎಂತ ಮಾಡ್ತಿದ್ದ ಅಂದ್ರೆ, ಅವ ಹಂಟರ್. ಅವ ಹಂಟಿಂಗ್ ಹೇಗೆ ಮಾಡುದಂದ್ರೆ, ಅವ ಅರ್ಧ ಕೊಲ್ಲುವುದು ಪ್ರಾಣಿಯನ್ನು. ಹಾಗೆ ಎಂತ ಆಯ್ತು, ನಾರದ ಮುನಿ ಬರ್ತಾರೆ. ನಾರದ ಮುನಿ ಬಂದು ನೋಡ್ತಾರೆ. ನೋಡಿದ ಕೂಡಲೇ ಅವ್ರು ಕೇಳ್ತಾರೆ ಮೃಗಾರಿ ಹತ್ರ, ನೀನು ಯಾಕೆ ಹೀಗೆ ಅರ್ಧ ಕೊಂದ ಮೇಲೆ ಪೂರ್ತಿ ಕೊಲ್ಲುವ ಅಂತ. ಇಲ್ಲ, ನನಗೆ ಅದು ಆ ಒಂದು ಆ ಪ್ರಾಣಿ ಅರ್ಧದಲ್ಲಿ ಸಾಯುವುದು ನನಗೆ ಇಷ್ಟ, ಹಾಗಾಗಿ ನಾನು ಅರ್ಧ ಕೊಲ್ತಾ ಇದ್ದೇನೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ನಾರದ ಮುನಿ ಇನ್ಸ್ಟ್ರಕ್ಟ್ ಮಾಡ್ತಾರೆ, ನೀನ್ ಕೊಲ್ಬೇಡ. ಅಲ್ಲ, ನಾನು ಮತ್ತೆ ನನ್ನ ಬದುಕಿಗೆ ಆಸರೆ ಅಂತ, ನನಗೆ ಇದರಿಂದಲೇ ನನಗೆ ಆಸರೆ, ನಿಮ್ಗೆ ಎಂತ ಬೇಕಾದ್ರೂ ನಾನು ಸಪ್ಲೈ ಮಾಡ್ತೇನೆ ಅಂತ ನಾರದ ಮುನಿ ಹೇಳ್ತಾರೆ. ಮತ್ತೆ ಅದನ್ನು ಕೊಲ್ಲುವುದು ಬಿಟ್ಟು ಮೃಗಾರಿ ಆ ಕಾಡಲ್ಲಿ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಎಲ್ಲ ಊರಿನ ಜನರಿಗೆ ಗೊತ್ತಾಗ್ತದೆ ಮೃಗಾರಿ ಚೇಂಜ್ ಆದ ಅಂತ. ಮೃಗಾರಿ ಚೇಂಜ್ ಆದ ಮೇಲೆ ಎಲ್ಲಾ ಜನರು ಈಗ ಒಂದು ಸಾಧುವನ್ನು ನೋಡುವಾಗ ಎಂತ ಅಂದ್ರೆ ಇದು ಹಣ್ಣು ಹಂಪಳುಗಳನ್ನು ಕೊಂಡೋಗ್ತಾರೆ. ಅದೇ ರೀತಿ ಎಲ್ಲರೂ ತಂದು ಹೇಗಂದ್ರೆ ಅವನಿಗೆ ತಿನ್ನುವುದನ್ನು ಜಾಸ್ತಿ ತಂದಿದ್ದಾರೆ. ನಾರದ ಮುನಿ ಹೇಗೆ ಹೇಳಿದ್ದಾರೆ ಹಾಗೆ ಆಗಿದೆ. ಮತ್ತೆ ಎಂತ ಆಯ್ತು ಅಂದ್ರೆ, ನಾರದ ಮುನಿ ವಾಪಸ್ ಬರ್ತಾರೆ. ವಾಪಸ್ ಬರುವಾಗ ಮೃಗಾರಿಗೆ ಅಡ್ಡ ಬೀಳ್ಲಿಕ್ಕೆ ಹೋಗ್ತಾನೆ. ಅಡ್ಡ ಬೀಳ್ಲಿಕ್ಕೆ ಹೋಗುವಾಗ ಅಲ್ಲಿ ಇರುವೆ ಇರ್ತದೆ.
ಮೃಗರು ಎಂತ ಮಾಡ್ತಾನೆ ಅಂದ್ರೆ ಅವನ ಚಾದರಲ್ಲಿ ಆ ಇರುವೆಯನ್ನು ಬದಿಗೆ ಹಾಕ್ತಾನೆ. ನೋಡಿ, ಒಂದು ಟೈಮಲ್ಲಿ ಅವ ಆ ಪ್ರಾಣಿಯನ್ನು ಅರ್ಧ ಸಾಯಿಸ್ತಿದ್ದ, ಮತ್ತೆ ಈಗ ನೋಡಿ ಎಂತ ಚೇಂಜ್ ಆದ ಅಂತ. ಹಾಗಾಗಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಂತ ಮೃಗಾರಿಯೇ ಚೇಂಜ್ ಆಗಿದ್ದಾನೆ, ಮತ್ತೆ ನಾವೇ ಅಂತ. ಸೊ ಅವನ್ ಮಾಡಿದ ಪಾಪ ಎಲ್ಲವನ್ನು ಎಲ್ಲ ತೊಳಿತಾನೆ ಎಲ್ಲ. ಇಲ್ಲ ನೋಡಿ, ನಿಮ್ಗೆ 18ನೇ ಅಧ್ಯಾಯದಲ್ಲಿ ಶ್ಲೋಕ ಉಂಟು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಆಂತಾಂ ಪಾಪಿಯಭ್ಯೋ ಮೋಕ್ಷಾಮಿ ಮಾಸುಚ. ಅಂದ್ರೆ ಎಲ್ಲ ಧರ್ಮವನ್ನು ತ್ಯಜಿಸಿ ನಂಗೆ ಯಾವಾಗ ನೀವು ಶರಣಾಗ್ತಿ ಆಗ ನಿನ್ನ ಪಾಪಗಳೆಲ್ಲ ಬಿಡುಗಡೆ ಅಂತ ಕೃಷ್ಣ ಹೇಳ್ತಾನೆ. ಓಕೆ ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಸ್ವಾಮೀಜಿ. ಹೇಳಿ ಮಾತಾಡಿ. ನನ್ಗೊಂದು ಪ್ರಶ್ನೆ ಇದೆ. ಈಗ ನಾವು ಮನೆ ಸ್ವಚ್ಛ ಮಾಡೋದು ಅಥವಾ ಯಾವ್ದನ್ನ ಜಾಗ ಸ್ವಚ್ಛ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟೊಂದು ಜೀವಿಗಳನ್ನು ನಾವು ಸಾಯಿಸಿರ್ತೀವಿ. ಸೊ ಅದು ಒಂದ್ ರೀತಿ ಪಾಪನೇ ಅಲ್ವಾ? ಅದು ಪಾಪವೇ, ಆದ್ರೆ ಹೇಗಾಗ್ತದೆ ಅಂದ್ರೆ ಅದನ್ನ ಹೇಗೆ ನಾವು ಅದರಿಂದ ಹೊರಗೆ ಬರೋದು? ಅಥವಾ ಕೃಷ್ಣ ಪ್ರಜ್ಞೆ ಹೇಗಂದ್ರೆ, ನೀವು ಜಪ ಮಾಡಿ ಮನೇಲಿ ಸಂಕೀರ್ತನೆ ಎಲ್ಲ ಮಾಡಿದ್ರೆ ಅದೆಲ್ಲ ಮಾಡ್ತೇವೆ. ಜಪ ಅಂದ್ರೆ ನಾವು ಜಪ ಮಾಡ್ಕೊಂತ ನಾಮಸ್ಮರಣೆ ಮಾಡ್ಕೊಂತಿದ್ರು ಕೆಲವೊಂದ್ಸಲ ನಾವು ಅದನ್ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಮನೆ ಮಾಡ್ಬೇಕಾದ್ರೆ ಅದಾದಾಗ ಹೇಗೆ ಅದನ್ನ ಹೆಂಗೆ ತಡೆಯೋದು ಅಂತ. ನೀವು ಈಗ ಎಂತಂದ್ರೆ ಕೃಷ್ಣನ ಸ್ಮರಣೆಯಲ್ಲಿ ಎಂತಾದ್ರು ಮಾಡಿದ್ರೆ ಅದಂದ್ರೆ ನೀವು ಮಾಡುವುದು ಎಂತಂದ್ರೆ ಇಂಟೆನ್ಷನ್ ಹೇಗೆ ಉಂಟಂತ. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರಿ, ನೀವು ಗೊತ್ತಿಲ್ಲದೆ ಮಾಡಿದ್ರೆ ಅದಕ್ಕೆ ಕ್ಷಮೆ ಉಂಟು. ಗೊತ್ತಿದ್ದು ಮಾಡಿದ್ರೆ ಅದಕ್ಕೆ ಅಂದ್ರೆ ಅದು ಮಾಡಬಾರ್ದು. ಗೊತ್ತಿದ್ದು ನಿಮ್ಮ ಪ್ರಜ್ಞೆಯಲ್ಲಿ ಹೇಗೆ ಉಂಟು ಹಾಗೆ ಪ್ರಜ್ಞೆಯಲ್ಲಿ ನೀವು ಗೊತ್ತಿಲ್ಲದೆ ಮಾಡಿದಕ್ಕೆ ಕ್ಷಮೆ ಉಂಟು. ಮತ್ತೆ ಕೃಷ್ಣ ಪ್ರಜ್ಞೆ ಇದ್ರೆ ಸಾಕು, ಕೃಷ್ಣ ಉಳಿದವನ್ನೆಲ್ಲ ನೋಡ್ತಾನೆ. ಕೃಷ್ಣನಿಗೆ ಬೇಕಾದದ್ದು ಅಷ್ಟೇ ಕೃಷ್ಣ ಪ್ರಜ್ಞೆ ಅಷ್ಟೇ. ಹೌದೌದು, ಹೌದು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ. ಶರಣಾಗತಿ ಅನ್ನೋದು ಹೇಗಾಗ್ಬೇಕು? ಶರಣಾಗತಿ ಅಂದ್ರೆ ನೋಡಿ, ಈಗ ನಿಮ್ಗೆ ಒಂದು ಇಷ್ಟ ಉಂಟು, ಗುರು ಮತ್ತೆ ಕೃಷ್ಣನಿಗೆ ಇಷ್ಟ ಇಲ್ಲ, ಆಗ ನೀವು ಅದನ್ನು ಬಿಡ್ಬೇಕು. ಮತ್ತೆ ನಿಮ್ಗೆ ಇಷ್ಟ ಇಲ್ಲ, ಗುರು ಮತ್ತೆ ಕೃಷ್ಣನಿಗೆ ಇಷ್ಟ ಉಂಟು, ಅದನ್ನು ನೀವು ಮಾಡ್ಬೇಕು. ಇದು ಶರಣಾಗತಿ, ಸಿಂಪಲ್ ಫಾರ್ಮುಲಾ. ನಿಮ್ಗೆ ಇಷ್ಟ ಇದ್ದು ಗುರು ಮತ್ತೆ ಕೃಷ್ಣನಿಗೆ ಇಷ್ಟ ಇಲ್ಲ, ಆಗ ನೀವು ಬಿಡ್ಬೇಕು. ನಿಮ್ಗೆ ಇಷ್ಟ ಇಲ್ಲ, ಗುರು ಮತ್ತೆ ಕೃಷ್ಣನಿಗೆ ಇಷ್ಟ ಉಂಟು, ಆಗ ನೀವು ಮಾಡ್ಬೇಕು ಅಷ್ಟೇ. ಗೊತ್ತಾಯ್ತು ಮಾತಾಜಿ? ಗೊತ್ತಾಯ್ತು. ಎಸ್ ಮಾತಾಜಿ, ಎಸ್. ಸರಿ ಪ್ರಭುಜಿ, ಇನ್ನೊಂದು ಪ್ರಶ್ನೆ. ಹಲೋ ಪ್ರಭುಜಿ, ಈಗ ನೋಡಿ, ಈಗ ನಮ್ಮನ್ನ ಅಟ್ಯಾಕ್ ಮಾಡುವ ಯಾವ ಜೀವಿ ಆಗ್ಲಿ, ಈಗ ಹಾವು ಆಗ್ಲಿ, ಈಗ ಬೇರೆ ನಮ್ಮನ್ನ ಅಟ್ಯಾಕ್ ಮಾಡುವಂತದ್ದು, ಅಂತ ಜೀವಿಯನ್ನು ನಾವು ಏನಾದ್ರೂ ಹರ್ಟ್ ಮಾಡಿದ್ರೆ ಅದು ಸರಿಯಾ ತಪ್ಪ? ಹೇಗಂದ್ರೆ ನೋಡಿ, ನಮ್ಮನೀಗ ಹೇಗಂದ್ರೆ ಇದನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಎಂತಂದ್ರೆ ಹೇಗುಂಟಂದ್ರೆ, ಈಗ ನಮ್ಗೆ ಶಾಸ್ತ್ರದಲ್ಲಿ ಉಂಟು, ನಮ್ಗೆ ಯಾರಾದ್ರೂ ಬೆಂಕಿ ಹಾಕ್ತಾರೆ ಮನೆಗೆ, ಆಗ ಅವನನ್ನು ಕೊಲ್ಬಹುದಂತೆ. ನಮ್ಗೆ ಹಾವು ಕಚ್ಚಲಿಕ್ಕೆ ಬರ್ತದೆ, ಆಗ ಅದನ್ನು ಕೊಲ್ಬಹುದು. ಅಂದ್ರೆ ನಮ್ಮ ಪ್ರಾಣಕ್ಕೆ ಅಟ್ಯಾಕ್ ಮಾಡುವುದು ಯಾವ್ದುಂಟು, ಆಗ ಸೆಲ್ಫ್ ಡಿಫೆನ್ಸ್ ಆಗಿ ಮಾಡ್ಬಹುದು. ಗೊತ್ತಾಯ್ತಾ? ಸೆಲ್ಫ್ ಡಿಫೆನ್ಸ್ ಆಗಿ ಮಾಡ್ಬಹುದು. ಈಗ ನಿಮ್ಮನ್ನು ಕೊಲ್ಲಿಕ್ಕೆ ಬಂದ್ರೆ ಆಗ ಸೆಲ್ಫ್ ಡಿಫೆನ್ಸ್ ಆಗಿ ಮಾಡ್ಬಹುದು. ಆದ್ರೆ ಈಗ ಜಾಸ್ತಿಯಾಗಿ ಹೇಗಂದ್ರೆ ಶುದ್ಧ ಭಕ್ತರೆಲ್ಲ ಪೂರ್ತಿ ಕೃಷ್ಣನಲ್ಲಿ ಡಿಪೆಂಡ್. ಅವ್ರು ಎಂತ ಮಾಡ್ತಾರೆ ಅಂದ್ರೆ, ಹಾಗೆ ಅಟ್ಯಾಕ್ ಬಂದ್ರು ಕೂಡ ಅವರು ಸುಮ್ಮನೆ ಇರ್ತಾರೆ. ಅಂದ್ರೆ ಅವ್ರು ಶುದ್ಧ ಭಕ್ತರು, ಅವರು ಎಂತ ಮಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಕೃಷ್ಣ ಅವರಿಗೆ ಪ್ರೊಟೆಕ್ಟ್ ಮಾಡ್ತಾರೆ ಹೇಗಾದ್ರು. ಅದು ಉನ್ನತ ಭಕ್ತಿ. ಆದ್ರೆ ನಾವು ಈಗ ನಮ್ಮ ಸೆಲ್ಫ್ ಡಿಫೆನ್ಸ್ ಗೆ ನಾವು ಎಂತಾದ್ರೆ ನಾವು ಇದು ಮಾಡ್ಬೋದು. ಹೌದು, ಈಗ ನಮ್ಗೆ ಆಟೋಮೆಟಿಕ್ ನಾವು ಈಗ ನುಸಿ ಒಂದು ಮಾಸ್ಕಿಟೋ ಬಂದು ನಮ್ಗೆ ಕಚ್ಚಿದ್ರೆ ಸಹ ನಾವು ಅದನ್ನು ಹೊಡಿತೇವೆ. ಸೊ ಆಕ್ಚುಲಿ ಮೊಸ್ಕಿಟೋ ಅಷ್ಟು ನಮ್ಗೆ ಇದಾಗುದಿಲ್ಲ. ನಾನು ಮೊಸ್ಕಿಟೋ ಅಲ್ಲ, ಹಾವು ಬಂದು ನಿಮ್ಗೆ ಕಚ್ಚಿದ್ರೆ ನೀವು ಸಾಯ್ತಿರಲ್ಲ. ಹಾಗಾಗಿ ಅಂತ ಪೊಸಿಷನ್ ಅಲ್ಲಿ ನೀವು ಅದನ್ನು ಇದು ಮಾಡ್ಬೋದು. ಮತ್ತೆ ಎಂತ ಆಗ್ತದೆ ನೋಡಿ, ಹೆಚ್ಚಾಗಿ ಎಂತ ಆಗ್ತದೆ ಅಂದ್ರೆ, ಇದು ನಾವು ಒಂದು ಫಾಲೋ ಮಾಡಿದ್ದು. ಈಗ ಒಂದು ಹಾವು ನಿಮ್ಮನ್ನು ಕಚ್ಚಲಿಕ್ಕೆ ಬರ್ತದೆ, ಆಗ ನೀವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹೇಳಿದ್ರೆ ಅದು ಹೋಗ್ತದೆ. ಯಾಕಂದ್ರೆ ಕೃಷ್ಣನ ನಾಮದಲ್ಲಿ ಅಷ್ಟು ಪವರ್ ಉಂಟು. ನಾವ್ ಎಂತ ಮಾಡ್ಬೇಕಂತ ಇಲ್ಲ, ಕೃಷ್ಣ ಅದು ಇಮಿಡಿಯೇಟ್ ಹೋಗ್ತದೆ, ಅಲ್ಲಿಂದ ಕಚ್ಚಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅದು ಕೂಡ ಕೃಷ್ಣನ ಮಗು ಅಲ್ಲ, ಎಲ್ಲವೂ ಕೃಷ್ಣನ ಮಕ್ಕಳೇ. ಹಾಗಾಗಿ ಅದು ಮಾಡದೇ ಇರುವುದು ಸೂಕ್ತ, ಒಳ್ಳೇದು. ಕೃಷ್ಣನಲ್ಲಿ ಇದ್ರೆ ನಿಮ್ಗೆ ಹೆಚ್ಚಾಗಿ ಎಂತ ಆಗ್ತದೆ ಅಂದ್ರೆ, ಜಾಸ್ತಿಯಾಗಿ ಕೃಷ್ಣ ಪ್ರೊಟೆಕ್ಟ್ ಮಾಡ್ತಾನೆ. ಯಾವ್ದಾದ್ರು ಬೇರೆ ಒಂದು ಯಾವ್ದಾದ್ರು ರೀತಿಯಲ್ಲಿ ನಿಮ್ಗೆ ಪ್ರೊಟೆಕ್ಟ್ ಮಾಡ್ತಾನೆ. ಎಸ್ ಪ್ರಭುಜಿ, ಗೊತ್ತಾಯ್ತು.
ಹರೇ ಗುರುಜಿ ಕೃಷ್ಣ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ. ಈಗ ಕೃಷ್ಣ ವಿಷ್ಣು ನಾರಾಯಣ ಅವತಾರನೇ ಕೃಷ್ಣ ಅಂತ ಹೇಳ್ತಾರಲ್ವಾ? ಸೊ ಹಾಗಾಗಿ ನಾವು ನಾರಾಯಣ ವಿಷ್ಣು ನಾಮಸ್ಮರಣೆನೂ ಮಾಡ್ಬೋದಾ ಅಥವಾ ಬರೇ ಹರೇ ಕೃಷ್ಣ ಅನ್ಕೊಂತ ಇರ್ಬೇಕಾ ಅಥವಾ ಅದು ಕನ್ಫ್ಯೂಷನ್ ಇದೆ ನನ್ನಲ್ಲಿ. ಹೇಗಂದ್ರೆ ಮಾತಾಜಿ ನೋಡಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಕಲೋ ದೋಷ. ಇದು ಒಂದ್ ನಿಮಿಷ. ಇತಿ ಷೋಡಶತನಾಮನಂ ಕಲಿಕಲ್ಮಶನಾಶನಂ ನಾಥ ಪರ್ವತರೋಪಯ ಸರ್ವವೇದೇಶು ದಾಯತೆ. ಅಂದ್ರೆ ಈ 16 ಮಂತ್ರಗಳು ಕಲಿಯುಗದು ಎಲ್ಲ ದೋಷವನ್ನು ನಾಶ ಮಾಡ್ತದೆ, ಮತ್ತೆ ಬೇರೆ ಯಾವುದೂ ಉಪಾಯ ಇಲ್ಲ. ಇದು ಆಕ್ಚುಲಿ ಈ ಶ್ಲೋಕದಲ್ಲಿ ಉಂಟು. ಹಾಗಾಗಿ ಈ ಶ್ಲೋಕದ ಮಹಿಮೆ ತುಂಬಾ ಅಪಾರ. ಹಾಗಾಗಿ ಎಲ್ಲ ಇದು ವೇದಗಳು ಹೇಳುದು ಈ ಶ್ಲೋಕವು ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ. ಆದ ಕಾರಣ ನೀವು ಇದು ಮಾಡಿದ್ರೆ ತುಂಬಾ ಸೂಕ್ತ ಮಾತಾಜಿ. ಅದು ಶ್ಲೋಕ ಕಳಿಸ್ತೀರಾ ಸ್ವಲ್ಪ? ಅದು ಯಾವ್ದು? ಕಳಿಸ್ತೇನೆ. ಧನ್ಯವಾದ. ಹೋಗಿ ಮುಕ್ತಾಯ ಮಾಡುವ. ವಾಂಚಾ ಕಲ್ಪತರೋಭಿಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णववृंद की जय. नामाचार्य श्री हरिदास ठाकुर की जय. हरे कृष्ण हरे हरे कृष्ण हरे कृष्ण हरे कृष्ण.